ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನಶೀಲಾ ಕುಂದರ್ ಇತ ವಾರ್ತೆದಿವರ ನಾಡದ ಮಾತಾ ಮುಸಲ್ಮಾನರ ಶನಿವಾರ ಪ್ರವಾದಿ ಇಬ್ರಾಹಿಂರನ ತ್ಯಾಗ ಬಲಿದಾನ ನೆಂಪು ಮಂತೊನ್ನ ಬಕ್ರೀದ್ ಪರ್ವ ಆಚರಣೆ ಮಲ್ತೆರ ಕುಡ್ಲದ ಬಾವುಟಗುಡ್ಡೆ ಈದ್ಗಾ ಪ್ರಾರ್ಥನಾ ಮಂದಿರಡು ಬೊಕ ಉಳ್ಳಾಲದ ಕೇಂದ್ರ ಜುಮ್ಮಾ ಪಳ್ಳಿಡು ಈದ್ ನಮಾಜ್ ಕುತ್ಬಾ ಪಾರಾಯಣ ನಡಪಾಯರ ನಾಡಿದ ಮುಸಲ್ಮಾನರ ಮಾತ ಶನಿವಾರ ಇದುಲ್ ಅಜಾ ಬಕ್ರೀದ್ ಪರ್ವ ಆಚರಣೆ ಮಲ್ತೊಂದಿದ್ದದ ದಕ್ಷಿಣ ಕನ್ನಡ ಜಿಲ್ಲೆಡ್ ಕಾಂಡೆಡ್ದೆ ಮುಸ್ಲಿಮರು ಸಂಭ್ರಮಡಿದ್ದದ ಪಳ್ಳಿಲಿಡ್ ನಡತಿನ ಇಸೇಸ ಕಾರ್ಯಕ್ರಮಲಿಡ್ ಪಾಲ್ದೊಂಡೆರ ಕುಡ್ಲದ ಬಾವುಟಗುಡ್ಡದ ಈದ್ಗಾ ಮಂದಿರಡು ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ಅಲಾಜ್ ತ್ವಾಖಾ ಅಹಮದ್ ಮುಸ್ಲಿಯಾರ್ ದುಂಬಾಳ್ತಿಡ್ ಈದ್ ನಮಾಜ್ ಬೊಕ್ಕ ಕುತ್ಬು ಪಾರಾಯಣ ನಡತಂಡ ಉಳ್ಳಾಲದ ಕೇಂದ್ರ ಜುಮ್ಮಾ ಪಳ್ಳಿಡ್ ಖತೀಬ್ ಅಬ್ದುಲ್ ಮಜೀದ್ ಪಾಳಿಲಿ ದುಂಬಾಳ್ತಿಡ್ ಈದ್ ನಮಾಜ್ ನಡಪಾಯರ ಜಿಲ್ಲೆದ ಮುಸಲ್ಮಾನರ ಅಕ್ಲಕ್ಲನ ಊರ್ದ ಪಲ್ಲಿಲೆಡ್ ಈದ್ಗಾಲೆಡ್ ಸಾಮೂಹಿಕ ನಮಾಜ್ ಮಲ್ತದ ಈದ್ ಕುತ್ಬಾ ಬೊಕ್ಕ ಪ್ರವಚನ ಕೇಂದ್ರ ಪಳ್ಳಿದ ಮುಕ್ರಿಲೆಡ್ದ ಬಕ್ರೀದ್ ಪರ್ವದ ಸಂದೇಶದ ತೊಂಡೆರ ಎಲ್ಯ ಜೂಕ್ಲೆಡ್ದು ಮಲ್ಲಕ್ಲೆ ಮುಟ್ಟ ಪೊಸದು ತೈತುಡು ಬಕ್ರೀದ್ ಪರ್ವದ ಆಚರಣೆ ಮಲ್ತೆರ ವಿಶೇಷ ಪ್ರಾರ್ಥನೆ ಬೊಕ್ಕ ಕಬರ್ಸ್ಥಾನವು ಪೋದು ಅಗತ್ತಿನ ಕುಟುಂಬದ ಸದಸ್ಯರನ್ನ ಶಾಂತಿ ಎಡ್ಡೆಪುಗಾದ ಪ್ರಾರ್ಥನೆ ಮಲ್ತೆರ ಕುಡ್ಲದ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಡಿಸಿಪಿ ಸಿದ್ಧಾರ್ಥ ಗೋಯಲ್ ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜಾ ಬಾವುಟಗುಡ್ಡದ ಈದ್ಗಾ ಮಂದಿರದ ಬತದ ಬಕ್ರೀದ್ ಪರ್ವಗು ಎಡ್ಡೆಪು ಬೈಕೇರ ಈದ್ಗಾ ಗುರ್ಕಾರ್ಯರ ಅಬ್ದುಲ್ಲಾ ಕುನ್ಯೆ ಪ್ರಧಾನ ಕಾರ್ಯಂತರ ಮೊಹಮ್ಮದ್ ಹನೀಫ್ ಹಾಜಿ ಪಣವದ ಗುರ್ಕಾರ್ಯರ ಎಸ್.ಎಂ. ರಶೀದ್ ಹಾಜಿ ದುಂಬುದ ಮೇಯರ್ ಕೆ ಅಶ್ರಫ್ ಈ ಪುರ್ತುಡಿತ್ತೆರ ದಕ್ಷಿಣ ಕನ್ನಡ ಜಿಲ್ಲೆದ ಪಾಕಜನ ದುಂಬುದ ಆರೋಪಿಲೆಗೆ ಗಡಿಪಾರ್ ನೋಟಿಸ್ ಕೊಡ್ತಿದ್ದದ ಈ ಬಗೆಟ್ ಶುಕ್ರವಾರ ಪುತ್ತೂರ್ದ ಸಹಾಯಕ ಕಮಿಷನರ್ ಆಫೀಸ್ಡ್ ವಿಚಾರಣೆ ನಡೆತಂಡ ದಕ್ಷಿಣ ಕನ್ನಡ ಜಿಲ್ಲೆದ ಪಾಕಜನ ನಾಯಕರಿಗೆ ಗಡಿಪಾರ್ ನೋಟಿಸ್ ಕೊಡ್ತಿದ್ದದ ಈ ಬಗೆಟ್ ಶುಕ್ರವಾರ ಪುತ್ತೂರ್ದ ಸಹಾಯಕ ಕಮಿಷನರ್ ಆಫೀಸ್ಡ್ ವಿಚಾರಣೆ ನಡೆತಂಡ ದಕ್ಷಿಣ ಕನ್ನಡ ಪೊಲೀಸ್ ಮಿತ್ತಮಟ್ಟದ ಅಧಿಕಾರಿ ಸುತ್ತುಗು ಸಂಬಂಧಪಟ್ಟಿನ ಪಟ್ಟಿಡ್ ಸುಮಾರು 36 ಜನತ ದುಂಬುದ ಆರೋಪಿಲೆಗೆ ಗಡಿಪಾರ್ದ ಪಟ್ಟಿ ತಯಾರು ಮಾಡ್ತದಿತ್ತಂಡ ಈ ಪಟ್ಟಿಡ್ ಎನ್ಮ ಜನಕ್ಕೆ ಮಾತ್ರ ಪೊಲೀಸ್ ಇಲಾಖೆಡ್ದು ನೋಟಿಸ್ ಕೊಡ್ತಿದ್ದದ ನೋಟಿಸ್ ಜಾರಿಯಾಯಿನ ಎನ್ಮ ಜನತ ವಕೀಲರ ಸಹಾಯಕ ಕಮಿಷನರ್ನ ಎದುರು ಹಾಜರಾದಿತ್ತರ ಅರುಣ್ ಕುಮಾರ್ ಪುತ್ತಿಲ ಹಕೀಂ ಕರ್ನಾಟಕ ಅಬ್ದುಲ್ ರೆಹಮಾನ್ ಅಜೀಜ್ ಅಶ್ರಫ್ ಮನೋಜ್ ಕುಮಾರ್ ಇಂಚ ದುಂಬುದ ಆರೋಪಿಲು ಶುಕ್ರವಾರ ವಿಚಾರಣೆಗೆ ಹಾಜರಾದಿತ್ತರ ಜೂನ್ 21 ನನ್ನದ ವಿಚಾರಣೆಗೆ ದಿನ ನಿಘಂಟು ಮಲ್ತದ ದುಂಬು ಪಾಡ್ದಂಡ ಪುತ್ತೂರು ನಗರ ಪುತ್ತೂರು ಗ್ರಾಮಾಂತರ ಉಬ್ಬಾರು ಬೆಳ್ತಂಗಡಿ ಪುಂಜಾಲಕಟ್ಟೆ ಸ್ಟೇಷನ್ ಸುತ್ತಗೂ ಸೇರ್ನಕ್ಲನ ವಿಚಾರಣೆ ನಡೆತದಂಡ ದುಂಬುದ ಆರೋಪಿಲಿಗೆ ಕಾನೂನದ ಚೌಕಟ್ಟಡು ಪೊಲೀಸರು ಗಡಿಪಾರ್ ಮಲ್ಪರ ದುಂಬು ಬೈದರ ಎಂದೇಟ ನ್ಯಾಯಾಂಗದ ಸಾಕಾರ ತಿಕ್ಕಂತ ಇತ್ತಂಡ ಶಾಂತಿ ತಕ್ಕನ ಕಷ್ಟ ಅಂದ್ ವಿಧಾನ ಪರಿಷತ್ ಸದಸ್ಯರು ಬಿ.ಕೆ. ಹರಿಪ್ರಸಾದ್ ಕುಡ್ಲಾಡ್ ಪಂತೆರ ದಕ್ಷಿಣ ಕನ್ನಡ ಜಿಲ್ಲೆ ನಡತಿನ ಬುಡ್ಚಾಂದಿ ಸಂಗತಿಲಿಡ್ದವರ ಮುಖ್ಯಮಂತ್ರಿ ಪ್ರತಿನಿಧಿಯಾದ ವಿಧಾನ ಪರಿಷತ್ ಸದಸ್ಯರ ಬೊಕ್ಕ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಬಿ.ಕೆ. ಹರಿಪ್ರಸಾದ್ ದಕ್ಷಿಣ ಕನ್ನಡ ಜಿಲ್ಲೆದ ತಿರ್ಗಾಟ ಮಲ್ತೊಂದುಲ್ಲೇರ ಕರೀನ ರಡ್ಡದಿ ನೋಡ್ದು ಬೇತೆ ಬೇತೆ ಸಮುದಾಯಲಿನ ನಾಯಕರ ಬೊಕ್ಕ ಅಧಿಕಾರಲೆಂತುದು ಪಾತರಕತೆ ನಡಪಾಯರು ಜಿಲ್ಲೆದ ಸಾಹಿತಿಲು ಲೇಖಕರು ವೈದ್ಯರು ಪ್ರಾಧ್ಯಾಪಕರು ಜನಪದ ತಜ್ಞರು ನಾಗರಿಕ ಸಂಘಟನೆಲು ಚಳವಳಿದ ನಾಯಕರು ಸೇರಿನಂಚ ಪಾಕಜನ ನಾಯಕರನ ಕೂಟ ಹರಿಪ್ರಸಾದರೆಂತುದು ಚರ್ಚೆ ನಡಪಾಂಡು ಈ ಪುರ್ತುಡು ಮುನೀರ್ ಕಾಟಿಪಳ್ಳ ಪಾತಿರ್ದು ಕರಾವಳಿಡು ಕಠಿಣ ಸ್ಥಿತಿಗತಿ ಉಂಡು ಮತ ಧರ್ಮದ ವೈತಪತ್ತ ಮಿತ್ತಾತಂಡು ಇಂಚಿನ ಪುರ್ತುಡು ಬಿ.ಕೆ. ಹರಿಪ್ರಸಾದರೇನು ಮುಖ್ಯಮಂತ್ರಿಲು ಜಿಲ್ಲೆಗೆ ಕಡಪುಡ್ದೇರು ಅರೆನ ಮಿತ್ತು ಭರವಸದಿದ್ದು ಎಂಕ್ಲಿನ ಅಭಿಪ್ರಾಯಲಿನರೆಗೆ ತೆರಿಪಾಯರ ಎಂಕ್ಲು ಮುಲ್ಪ ಸೇರ್ದಾಂದು ಪಂಡ್ಯರು ಸಭೆಟ್ ವಿಚಾರವಾದಿಲಿನ ಸಂಘದ ಡಾಕ್ಟರ್ ನರೇಂದ್ರ ನಾಯಕ್, ಡಾಕ್ಟರ್ ಶ್ರೀನಿವಾಸ ಕಕ್ಕಿಲಾಯ, ರಾಯ್ಕೆಸ್ಟೆಲಿನೋ ದಿನೇಶ್ ಹೆಗ್ಡೆ ಉಳೆಪಾಡಿ, ಡಾಕ್ಟರ್ ಇಸ್ಮಾಯಿಲ್ ಯಾದವ ಶೆಟ್ಟಿ ಇಂಚ ನಾಯಕರ ಅಕ್ಲಿನ ಅಭಿಪ್ರಾಯಲಿನ ಹರಿಪ್ರಸಾದ್ ಎರಡ ಪಣ್ಣುಂಡ್ಯರು ಈ ಪೊರ್ತುಡು ಬಿ.ಕೆ. ಹರಿಪ್ರಸಾದ್ ಮಾಧ್ಯಮದ ಪಾತಿಡ್ದು RCB ವಿಜಯೋತ್ಸವ ಪೊರ್ತುಡು ಕಾರ್ದೊಂಕೊಡು ಜನಕುಲು ತೀರ್ನೇಕ್ ಸಂಬಂಧಪಟ್ಟದ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಡೆ ಶಾಂತಿ ಎಡ್ಡೆ ವ್ಯವಸ್ಥೆ
ತುನ್ನದಿಟ್ಟಿಡು ಸಲಹೆ ಸೂಚನೆಲೆಂದೆ ತಂದು ಮುಲ್ಪ ಸಾಮರಸ್ಯ ಕನೇರೆಂಕ್ಲು ಪ್ರಯತ್ನ ಮುಲ್ಪ ಅಂದು ಪಂಡಿರು. ಪಾಕವರ್ಷಿಲಿಡು ಕರಾವಳಿಡು ಕೋಮು ಒಯ್ತ ಪೆರ್ತು ಉಪ್ಪುನೇಡ್ದವರ ರಹೀಮಿನ್ ಕಿರ್ನವು ವೈಯಕ್ತಿಕ ನಿಲೆಟ್ಟು ಆಯ್ನ ಒಂದು ಪನಿಯ ರ್ಯಾಪುದಿಂದ ಹರಿಪ್ರಸಾದ್ ಪಂಡಿರು. ಕಾನೂನು ಮಾತರೆಗ್ಲ ಸಮಾನ ಏರನಲ ಮಿತ್ತು ಪೊಲೀಸರು ಪೊಕ್ಕಡೆ ಕ್ರಮದೆ ತುನುಜೆರು ಕಾನೂನು ಚೌಕಟ್ಟಿಡು ಗಡಿಪಾರು ಮಲ್ಪರೆ ದುಂಬು ಬೈದಿರು ಎಂದಿಟ್ಟು ನ್ಯಾಯಾಂಗದ ಸಹಕಾರ ತಿಕ್ಕಂದ ಎತ್ತಂಡ ಶಾಂತಿ ತಿಕ್ಕುನ ಕಷ್ಟ ಅಂದು BK ಹರಿಪ್ರಸಾದ್ ಪಂಡಿರು. ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು, ಸಿವಿಲ್ ಸೊಸೈಟಿ, ಕೆಲವೆಲ್ಲ ಸಾಮಾಜಿಕ ಸಂಘಟನೆಗಳ ಜೊತೆ ನಾನು ಚರ್ಚೆ ಮಾಡಿದ್ದೇನು ಅಂದರೆ ಸುಮಾರು 2 ಗಂಟೆಗಳ ಕಾಲ ಅವರಲ್ಲಿ ಸುದೀರ್ಘವಾದ ಚರ್ಚೆ ಮಾಡಿದ್ವಿ. ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು, ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವರ ಸಲಹೆ ಸೂಚನೆಗಳನ್ನು ಸಹ ಎಲ್ಲ ಕೇಳಿದ್ದೀನಿ. ಯಾವ ದಕ್ಷಿಣ ಜಿಲ್ಲೆ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿತ್ತು, ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕದ್ದಲಿಕ್ಕೆ ಯಾರ್ಯಾರು ಕಾರಣರು, ಏನು ಆಗಿದೆ ಅನ್ನೋದನ್ನು ಭಾಳ ಕೂಲಂಕುಷವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಸಹ ಸೇರಿ ಸಿವಿಲ್ ಸೊಸೈಟಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮತ್ತು ಡಾಕ್ಟರ್ಸ್ ಇದ್ದರು, ಅಡ್ವೊಕೇಟ್ಸ್ ಇದ್ದರು, ಎಲ್ಲರೂ ಸಹ ಸೇರಿ ಒಂದು ಪ್ರಯತ್ನವನ್ನು ಮುಂದೆ ಮಾಡ್ತೀವಿ ಅನ್ನೋದನ್ನು ಎಲ್ಲರೂ ಸಹ ಹೇಳಿದ್ದಾರೆ. ಅವರು ಸಹ ನನಗೆ ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡೋಣ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಮತ್ತು ಸೌಹಾರ್ದತೆಯಿಂದ ಬಾಳಲಿಕ್ಕೋಸ್ಕರ. ಯಾಕಂದರೆ ಹಿಂದೆ ರಾಜಸ್ಥಾನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಒಬ್ಬ ಶಂಭುಲಾಲ್ ರೆಗಡಿಯಾ ಅಂಥೇಳಿ ಒಬ್ಬ ವೆಸ್ಟ್ ಬೆಂಗಾಲ್ ಹುಡುಗನ್ನ ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿ ಅವ್ರ ಮಗನ ಕೈಯಲ್ಲಿ ವಿಡಿಯೋ ಕೊಟ್ಬಿಟ್ಟು ಕೊಲೆ ಮಾಡೋದನ್ನು ತೆಗೆಸಿದ್ದಾನೆ ಅಂತ ಹೇಳಿದ್ರೆ ಅಂಥ ಕೆಲಸ ಇಲ್ಲಿ ಆಗಬಾರ್ದು. ಇದು ಅದೇ ಥರ ಕೆಲಸ ಇಲ್ಲಿ ಆಗಿರ್ತಕ್ಕಂಥದ್ದು ರಹೀಮ್ ಕೊಲೆ. ಆದ್ದರಿಂದ ಇವೆಲ್ಲ ಆಗಬಾರ್ದು. 2 ಗಂಟೆಗಳ ಕಾಲ ದೀರ್ಘಕಾಲ ನಮ್ಮ ಎಲ್ಲ ವಿಚಾರಗಳನ್ನು ಅವರು ಕೇಳಿಸ್ಕೊಂಡಿದ್ದಾರೆ. ಬಹಳಷ್ಟು ಚರ್ಚೆಗಳು ಇತ್ತೀಚೆಗೆ ಬರ್ತಾ ಇದೆ. ಮುಖ್ಯವಾಗಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾವು ಕೂಡ ಅದನ್ನು ಸಹಜವಾಗಿ ನಮ್ಮಲ್ಲಿ ಕೂಡ ಭಾಳಷ್ಟು ಜನ ಪ್ರಸ್ತಾಪ ಮಾಡಿದ್ದಾರೆ. ಅದೊಂದು ದೃಢವಾದಂಥ ಕ್ರಮಗಳಾಗಬೇಕು ಅನ್ನುವಂಥದ್ದು. ಭಾಳ ಪ್ರಧಾನವಾಗಿ ದ್ವೇಷ ಭಾಷಣಕೋರರು ಯಾವುದೇ ಎಗ್ಗಿಲ್ಲದೆ ಇಲ್ಲಿ ತಮ್ಮ ಚಾಳಿಯನ್ನು ಮುಂದುವರಿಸ್ತಾ ಇರೋದು, ನ್ಯಾಯಾಲಯದಿಂದಲೂ ಕೂಡ ಅವರಿಗೆ ರಿಲೀಫ್ಗೆಲ್ಲ ಸಿಗ್ತಾ ಇರುವಂಥದ್ರ ಬಗ್ಗೆ ಭಾಳಷ್ಟು ಆತಂಕಗಳು ವ್ಯಕ್ತ ಆಗಿದೆ. ಮತ್ತು ಇಲ್ಲಿಯ ಸಾಮಾಜಿಕ ಸೂಕ್ಷ್ಮಗಳ ಬಗ್ಗೆ ಈ ಕೋಮುವಾದಿ ಭಾಷಣಕಾರರು ಕೇವಲ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾತ್ರ ಅಲ್ಲ, ಸಮಾಜದಲ್ಲಿರುವಂಥ ಶ್ರೇಣೀಕೃತ ಪದ್ಧತಿಗಳೇನಿದೆ, ಮೇಲೆ ಕೆಳಗೆ ಇರುವಂತಹದ್ದು ಅಂತರಗಳೇನಿದೆ, ಅದನ್ನು ಕೂಡ ಭಾಳ ಹಿಂದಿನ ಊಲಿಗಮಾನ್ಯ ವ್ಯವಸ್ಥೆ ಕಡೆಗೆ ತಗೊಂಡು ಹೋಗುವಂಥ ಉದ್ದೇಶಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಭಾಳಷ್ಟು ಚರ್ಚೆಗೆ ಬಂದಂಥ ವಿಚಾರ. ದೇವರನ ನಂಬಿಕೆ ಪೋಡಿಗೆ ಉಪ್ಪಡುಂದಾಂಡ ಧರ್ಮ ಪ್ರಜ್ಞೆ ಪುಟ್ಟಾವನ ಚಾನಲ್ ಬೋರ್ಡು ನಮ್ಮ ಕುಡ್ಲ ಚಾನಲ್ ಅಂಚನ ಕಾರ್ಯ ಮಲ್ತೊಂದುಂಡೊಂದು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಪಂತೆರ ಕುದ್ರೋಳಿ ಕ್ಷೇತ್ರಡು ಶನಿವಾರ ನಮ್ಮ ಕುಡ್ಲ ನಲಿಕೆ ಭಜನಾ ಪಂಥ ಸೀಸನ್ 3 ಫೈನಲ್ ಉದಿಪನ ಲಿಸ್ಟ್ 6 ಪಾತಿರಿಯರು. ನಮ್ಮ ಕುಡ್ಲ ಚಾನಲ್ದ ನಲಿಕೆ ಭಜನೆ ಪಂಥದ ಸೀಸನ್ 3 ತಾಕೀರಿದ ಪಂಥ ಶನಿವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣ ನಡತಂಡ ಉದಿಪನ ಲಿಸ್ಟ್ ಕದರಾ ನವನೀತ ಶೆಟ್ಟಿ ಮಾತರನ್ನು ಎತ್ಕೊಂಡು ಸುರುತ ಪಾತಿರ ಪಂಡ್ಯರ. ನಮ್ಮ ಕುಡ್ಲ ಚಾನಲ್ದ ಅಣ್ಣೆ ಮೆಗ್ಯಾಳ್ಳು ನಿರ್ದೇಶಕರ ಒಡಿಯೂರು ಸಾಧ್ವಿ ಮಾತಾನಂದಮಯಿ ಮಲ್ಲ ಬಿನ್ನೆರ ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಬೊಕ್ಕ ಬಿನ್ನೆರೆಗೆ ಮರ್ಯಾದೆ ಮಲ್ತೆರ. ಸಾಧ್ವಿ ಮಾತಾನಂದಮಯಿ ನಮ್ಮ ಕುಡ್ಲ ನಲಿಕೆ ಭಜನೆ ಸೀಸನ್ 3 ಮುಗಿತಲ ಪಂಥನು ಉದಿಪನ ಮಲ್ತದ ಎಡ್ಡೆಪ್ಪು ಬಯಕೆಯರ. ಭಗವಂತನ ಪ್ರಸನ್ನ ಮಲ್ಪರೆ ಸುಲಭ ಸಾಧನ ಭಜನೆ ಪಂಡಿತ ಪಾಮರಿ ಸೇರ್ನಂಚ ಮಾತೆರ್ಲ ಒಟ್ಟು ಸೇರಿನ ಸತ್ಸಂಗ ನಾರದಿರ್ಬಕ ಹನುಮಂತೆ ಭಜನೆಗೂ ಮೂಲ ದೇವೇರ. ನಮ್ಮ ಧಾರ್ಮಿಕ ಅಂಶಲೇನು ಹೆಚ್ಚಾದ ತೋಜಾದ ನಮ್ಮ ಕುಡ್ಲ ಮಾತವಾಹಿನಿಲಿಗ ಆದರ್ಶ ವಾಹಿನಿ ಆದುಂಡೊಂದು ಪಂಡಿರ. ರಾಜ್ಯದ ದುಂಬುದ ಮಂತ್ರಿ ಸಾಂಸ್ಕೃತಿಕ ಧಾರ್ಮಿಕ ನಾಯಕರ ಸಂಘಟಕರಾದುಪ್ಪನ ಕೃಷ್ಣ ಜೆ ಪಾಲೆಮಾರ್ ಪಾತಿರ್ದ ನಲಿಕೆ ಭಜನೆ ಪಂತನು 3 ವರ್ಷ ನಡಪಾದಿರ ಭಜನೆ ಪಂಡ ದೇವರನ ನೆಂಪಾಪುಂಡು ದೇವರನ ನಂಬಿಕೆ ಪೋಡಿಗೆ ಬರಡುಂದಾಂಡ ಧಾರ್ಮಿಕ ಪ್ರಜ್ಞೆ ಮೂಡವನ ವಾಹಿನಿ ಬೋರ್ಡು ಕರ್ಕೆರ ಸೋದರರ ನಮ್ಮ ಕುಡ್ಲ ಚಾನಲ್ಡ ಕಾರ್ಯ ಮಲ್ತೊಂದುಲ್ಲೇರ. ಸೀಸನ್ 3 ನೂತನೇ ಸೀಸನ್ ಆವಡಂದು ಎಟ್ಟೆಪ್ಪು ಬೈಕೇರ. ಗುರುಬೆಳದಿಂಗಳು ಸಂಸ್ಥೆದ ಗುರ್ಕಾರಿರ್ಬಕ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಪಣವದ ಗುರ್ಕಾರಿರು ಪದ್ಮರಾಜ ಆರ್ ಪೂಜಾರಿ ಪಾತಿರ್ದು 25 ವರ್ಷ ದುಂಬು ಕರಾವಳಿಡು ತುಳುನಾಡದ ಸಂಸ್ಕೃತಿಗೆ ನಮ್ಮ ಕುಡ್ಲ ರಭಸದ ಚಾಲನೆ ಕೊರುಂಡು ನಮ್ಮ ಸಂಸ್ಕೃತದ ಒಟ್ಟುಗ ಅಪ್ಪೆಮ್ಮೆ ಇಲ್ಲಡ್ ಭಜನೆ ಪನೇರೆ ಕಲ್ಪಾಯಿರ. ಮಾನವ ಧರ್ಮದ ಸಂಬಂಧಲು ನನ್ನಲ ತೆಡ್ಡೆ ಅಪ್ಪನ ಭಜನೆ ಬರಡು ಇಂಚಿನ ಭಜನೆ ಎತ್ತಂಡ ಸ್ವಾರ್ಥ ನಂಜಿ ಮಾತ ದೂರ ಅಪ್ಪನೊಂದು ಪಂಡಿರ.
ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಎಚ್ ಎಸ್ ಸಾಯಿರಾಮ್ ಭಜನೆ ಪಂಥ ಸೀಸನ್ ಮೂಜಿ ಮುಗಿತಲದ ತೀರ್ಪುಗಾರ್ಯರು ಜಯರಾಮ ಶೆಟ್ಟಿಗಾರ್ ಮಣಿಪಾಲವ ತ್ರಿಷಾ ಶೆಟ್ಟಿ ನಮಕುಡ್ಲ ಚಾನೆಲ್ ನಿರ್ದೇಶಕರ ಅನ್ನಿ ಮೆಗ್ಗ್ಯಾಳು ಹರೀಶ್ ಬಿ ಕರ್ಕೇರ ಸುರೇಶ್ ಬಿ ಕರ್ಕೇರ ಮೋಹನ್ ಬಿ ಕರ್ಕೇರ ಬಕಾಲಿ ಲಕ್ಷ ಬಿ ಕರ್ಕೇರ ಭಜನೆ ಪಂಥದ ಸಂಘಟಕರವರಿ ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ನೃತ್ಯ ಭಜನೆ ಪಂಥದ ಸಂಘಟನಾ ಜವಾಬ್ದಾರಿಡಿತಿನ ಶ್ರೀಕಾಂತ್ ರಾವ್ ಸುದರ್ಶನ್ ಮೂಡ್ಶೆಡ್ಡೆ ಸುರೇಖಾ ಶೆಟ್ಟಿ ಉದೀಪ್ ಅನಲಿಸ್ಟ್ ಪಾಲ್ಗೊಳ್ಳುತ್ತಿಂಡರ ಕದಿರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಮಲ್ತೆರ ಇನ್ನು ಒಂಜಿ ಪೊರ್ಲುದ ಪುಣ್ಯದ ಸುದಿನದ ಈ ಸಂಭ್ರಮಡು ನಮ್ಮ ಮಾತ ಸೇರೊಂದುಲ್ಲ. ಪ್ರಥಮವಾದ ಪೂಜ್ಯ ಗುರುಕುಲ್ನ ದಿವ್ಯಹಸ್ತೋರ್ದೆ ಪ್ರಾರಂಭವಾಯಿನಂಚಿನ ಈ ಭಜನಾ ಸ್ಪರ್ಧೆ ಒಂಜಿನೇ ಭಜನಾ ಸ್ಪರ್ಧೆ 2ನೇ ಸೀಸನ್ ಮುಗಿದು ಇನ್ನಿದು 3ನೇ ಸೀಸನ್ ನಾವು ಮಾತ ಸೇರೊಂದುಲ್ಲ. ಮಸ್ತ್ ಖುಷಿಯ ಒಂದುಂಡು. ಭಜನೆ ಎಂದು ಪನ್ನಗ ನಂಕು ಒಂಜಿ ರೀತಿದ ಆ ಒಂಜಿ ಭಾವುಕತೆ ನಮ್ಮಡ ಬರ್ಪುಂಡು. ಸರಳವಾದ ಒಂಜಿ ಭಗವಂತನ ಪ್ರಸನ್ನ ಮನ್ಪೊಡು ಒಂದಾಂಡ ಐಕು ಸುಲಭ ಸಾಧನ ಒಂದು ಪಂಡ ಭಜನೆ ಎಂದರ್ಥ. ಅಲ್ಪ ನಮ್ಮ ತೂಂಡ ಪಂಡಿತರಾವಡು ಪಾಮರೆರಾವಡು ಮಾತೆರ್ಲ ಒಟ್ಟು ಸೇರ್ದು ಒಂಜಿ ರೀತಿದ ಸತ್ಸಂಗ ಅಂತ ಪನುಲ್ಯ ಆ ಭಜನೆನ ಐಡ್ದವರ ನಮ್ಮ ಜೀವಿತಾವಧಿ ಪೊರ್ಲುಡು ಆವಡು ನಾಂಡ ಐಕ ಆಧ್ಯಾತ್ಮದ ತಳಪಾಯ ಬೊಡುಗೆ ಕಲಿಯುಗೋಟು ಭಜನೆಡು ಭಗವಂತನ ಪ್ರಸನ್ನ ಮನ್ಪೊಲಿ ದುಂಬು ಮಾತ ಯಾಗ ಯಜ್ಞ ಅರ್ಚನೆದ ಮೂಲಕ ಭಗವಂತನ ನೆನೆತೊಂತಿರು ಅಂಡ ಈ ಕಲಿಯುಗೊಟ್ಟು ಭಜನೆನೇ ಮುಖ್ಯವಾದ ಪುಣು ಸುಲಭ ಸಾಧನ ಅಂದ ಬಂಡೇರು. ಬಹುಶಃ ನಮ್ಮ ಕುಡ್ಲ ಚಾನಲ್ ಒಂದೊಂಜಿ ಮಿತ್ತ ಮಟ್ಟೊಡು ಅಂತ ನಂಚಿನ ವಾಹಿನಿಂದ ಪಂಡೆಯನ್ನು ಸಂತೋಷ ಪಡೆಯೊಂದಿಲ್ಲೆ ನಮ್ಮ ಲೀಲಾಕ್ಷ ಕರ್ಕೆರ ಸಹೋದರ ಬಂಧುಲು ಒಂದಿನೊಂಜಿ ಸ್ಥಾಪನೆ ಮಲ್ತದ್ದು ಆ ಮೂಲಕ ಮಾತ ವಾಹಿನಿಗಳ ಒಂಜಿ ಆದರ್ಶ ವಾಹಿನಿಂದ ಪಂಡೆ ನನ್ನಾತು ಸಂತೋಷ ಪಡೆಪೆ. ಬಹುಶಃ ಇನಿ ನಮ್ಮ ಕುಡ್ಲ ಪಂಡ ಬೆಟ್ಟಿಗೆ ಮಾತೆರೆಗಳ ಗೊತ್ತಾಗ್ದು ನೆನೆಪಾಪುಂಡು ಧಾರಾಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು ಅಂಜನೆ ದೇವತಾ ಕಾರ್ಯಕ್ರಮ ಉಂಡು ಅತ್ತಂಡ ನಮ್ಮ ತುಳುನಾಡದ ಸಂಸ್ಕೃತಿದ ಬಗ್ಗೆ ಹೆಚ್ಚು ಒಂಜಿ ತಿಳುವಳಿಕೆ ಕೊರ್ಪನಂಚಿನ ಟಿ ವಿ ಪಣದು ಮಾತೆರ್ನಲ್ಲಿ ತರೆಟುಂಡು ಅಂಚೆನೆ ಇನ್ನೇನು ನಡಪನಲ್ಲ ಅಂಚೆನೆ ಪ್ರತಿ ವರ್ಷ ಎಂಗ್ಲು ತೋಂದುಲ್ಲ ಗೂಡುದೀಪ ಪಂತೊಪ್ಪಡು ಯಕ್ಷಗಾನದ ಬೇತೆ ಬೇತೆ ಕಾರ್ಯಕ್ರಮಗಳು ಪಡು ಅಂಚೆನೆ ಇನಿ ವಿಶೇಷವಾಯಿನ ಭಜನಾ ಸಪ್ತ ಮೂಜಿ ಇನಿ ಬಹುಶಃ 3 ವರ್ಷ ನಿರಂತರವಾದ ಭಜನೆ ಮಲ್ಪನಂಚಿನ ಬಹುಶಃ ಭಜನೆ ಪಂಡ್ಬೇಟಿಗೆ ಮಾತೆರೆಗಳ ದೇವರ ನೆನೆಪಾಪುಂಡು ಭಜನೆ ಪಂಪನ ಒಂಜಿ ಅಕ್ಷರ 3 ಅಕ್ಷರ ಬತ್ತಂಡ ದೇವೇರನ್ನ ನೆನಪಾಪುಂಡು ಈ ದೇವೇರನ ನೆನಪಾಪಲಕ್ಕ ಮಲ್ಪೊಡ ಅಂಡ ಇನಿ ಇಂಚಿನ ವಾಹಿನಿಲ್ ದುಂಬರಡು ದೇವೇರನ ನೆನಪಾಂಡ ದೇಶಗೂ ವಾತೊಂದರ ಲಜ್ಜಿಗೆ ನಿರಂತರವಾದ 3 ವರ್ಷ ಕಾಲ ದೇವೇರನ ಭಜನೆ ಮಲ್ಪನಂಚಿನ ದೇವೇರನ ನೆನಪು ಮಲ್ಪನಂತ ಪಂಡದು ಒಂಜಿ ಧಾರ್ಮಿಕ ಪ್ರಜ್ಞೆನಂಚಿ ಕೊರ್ಪನಂಚಿನ ಈ ಬಹುಶಃ ಕರ್ಕೇರ ಬ್ರದರ್ಸ್ ನಮ್ಮ ಎಲ್ಲ ಬ್ರದರ್ಸ್ ಇತ್ತಿಲೆಕ್ಕನೆ ನಮ್ಮ ಕುಡ್ಲ ಅಂಚ ನಿಗಲ ಗಡ್ಡೆ ಅವಾರ್ಡ್ ಇಂಚನೆ ಈ ಕಾರ್ಯಕ್ರಮ ನಿರಂತರವಾದ ನಡಪಡೆ ಇನಿ ಸೀಸನ್ ಮೂಜಿ ಅತ್ತು ನೂದಾದ ಬರಡು ಕರಾವಳಿಡು ನಮ್ಮ ತುಳುನಾಡದ ಒಂಜಿ ಸಂಸ್ಕೃತಿ ದಾದ ಉಂಡು ಒಂದಕ್ಕೆ ದುಂಬುಡ್ದಿಂಚಿನ ನೆಕ್ಕ ಹಿರಿಯರ್ನಗಳು ಪ್ರಯತ್ನ ಬರೋಂತೀರು ಅಂಡ ಒಂಜಿ ವೇಗದ ಚಾಲನೆ ಏಪ ತಿಕ್ಕಂಡು ಬಂಡ 25 ವರ್ಷದ ದುಂಬು ಈ ನಮ್ಮ ಕುಡ್ಲಾ ಪನ್ಪನ ಒಂಜಿ ತುಳು ಆಯ್ನದ ಮುಖಾಂತರ ಒಂಜಿ ವೇಗ ತಿಕ್ಕಂಡು ಅಂತ ಬಂದರೆ ನಾನು ಇಚ್ಛಿಸೋ ಒಂದಲ್ಲ ಇನ್ನು ಬೇತೆ ಬೇತೆ ನಮ್ಮ ತುಳುನಾಡದ ಸಂಸ್ಕೃತಿನ ಈ ವಾಹಿನಿದ ಮುಖಾಂತರ ಇಲ್ಲಿಲ್ಲಡೆ ಮುಟ್ಟವನಂಚಿನ ಅಂಚನೆ ತುಳು ಭಾಷೆನೂ ವಿಶೇಷವಾದ ನಮ್ಮ ಐತ ಇತಿಹಾಸನು ಅವೆತ್ತ ಪೊರ್ಲುನು ಇಲ್ಲಿಲ್ಲಾಗ ಮುಟ್ಟವನಂಚಿನ ಬೇಲೆ ಈ ವಾಹಿನಿ ಮಲ್ತೊಂದು ಬರೋದುಂಡು ಖಂಡಿತವಾದ್ಲ ನಮ್ಮ ಮಾತೆರೆಗ್ಲ ಗೊತ್ತುಂಡು ಭಜನೆ ಇತ್ತಿನಲ್ಪ ವಿಭಜನೆ ಇಜ್ಜಿ ಇಂದು ಬನ್ಪುನಂಚಿನ ಒಂಜಿ ಇಲ್ಲಡೆ ಆ ಅಪ್ಪಮ್ಮನಗಳು ಜೋಕ್ಲೆಗೆ ಸಂಸ್ಕಾರದೊಟ್ಟಿಗೂ ಶುರುಕು ಪನ್ಪುನು ಇಲ್ಲಡೆ ಒಂಜಿ ಪ್ರತಿದಿನಲ ಭಜನೆ ಆವಡು ಪನ್ಪುನಂಚಿನ ಒಂದು ನಮ್ಮ ಸಂಸ್ಕೃತಿಲ ನಮ್ಮ ಧರ್ಮಲ ಒಂದೇನು ಇನಿ ಈ ನಮ್ಮ ಕುಡ್ಲ ಚಾನಲ್ದಾಗ ಒಂದು ವಾಹಿನಿದಾಗಲು ನೆಕ್ಕ ಒಂಜಿ ವಿಶೇಷವಾದ ಪ್ರೋತ್ಸಾಹ ಕೊರ್ಪುನಂಚಿನ ಬೇಲೆ ಅಂಡೆ ಅಂಚ ಅದು ಇನಿ ಮಾತ ಕೋಡ್ಲ ಈ ಕುಣಿತ ಭಜನೆ ಒಂದು ಪೂರ ಆವೊಂದುಂಡು
ಇನಿ ನಮ್ಮ ಉಲ ಉಪ್ಪುನ ಕಲ್ಮಶಲು ನಮ್ಮಡ ಉಪ್ಪುನ ಸ್ವಾರ್ಥಲು ನಮ್ಮಡ ಉಪ್ಪುನ ದ್ವೇಷಲು ನಮ್ಮಡ ಉಪ್ಪುನ ನಂಜಿ ಮಾತ್ಸರ್ಯಲು ಒಂದು ಪಿದೈ ದೀವೋಡುಂದಾಂಡ ಇಂಚಿನ ಭಜನಾ ಕಾರ್ಯಕ್ರಮ ನಮ್ಮ ಇತ್ತಿಂದ ಖಂಡಿತವಾದ್ಲ ಸಾಧ್ಯ ಉಂಡು ಪನ್ಪುನಂಚಿನ ಒಂಜಿ ಒಂಜಿ ಮನಸ್ಸು. ಕುಡ್ಲ ಪಡೀಲ್ದ ಪ್ರಜಾಸೌಧದ ಬಿತ್ತಲ್ದ ಉಲೈ ದಯನಡ್ಪುನ ಪಚ್ಚೆ ಕ್ರಾಂತಿ ಅಭಿಯಾನಗೂ ಗುರುವಾರ ವಿಶ್ವ ಪರಿಸರ ದಿನ ತಾನಿ ಚಾಲನೆ ಕೊರಿಯರ. ಪ್ರಭಾರ ಜಿಲ್ಲಾಧಿಕಾರಿ ಬೊಕ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆ ಆನಂದ್ ಅಭಿಯಾನ ಉದಿಪನ ಮಲ್ತೆರ. ಗುರುವಾರ ವಿಶ್ವ ಪರಿಸರ ಆಚರಣೆ ದಿನ ಆದಿತ್ತದ ಕುಡ್ಲಪಡೀಲ್ದ ಪ್ರಜಾಸೌಧ ಹೊಸ ಜಿಲ್ಲಾಧಿಕಾರಿ ಕಾರ್ಯಾಲಯದ ಬಿತ್ತಲ್ಡ್ ಪಚ್ಚೆ ಕ್ರಾಂತಿ ಅಭಿಯಾನ ಪನ್ಪುನ ಪುದರಡ್ ದೈನಡ್ಪುನ ಕಾರ್ಯಕ್ರಮ ಉದಿಪನಾಂಡ್. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ ಕಾಡ ಇಲಾಖೆ ದುಂಬಾಳ್ತೆಡ್ ನಡತಿನ ಅಭಿಯಾನಗೂ ಪ್ರಭಾರ ಜಿಲ್ಲಾಧಿಕಾರಿ ಬೊಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವನಾಧಿಕಾರಿ ಡಾಕ್ಟರ್ ಕೆ ಆನಂದ ಚಾಲನೆ ಕೊರಿಯರ. ಪರಿಸರ ಬಗೆಟ್ ಉಮೇದುಪ್ಪುನ ಸ್ಮಿತಾ ಹೆಗಡೆ ದುಂಬಾಳ್ತೆಡ್ ಅಮರ ಪನ್ಪುನ ಪುದರ್ದಡಿಟ್ ಜಿಲ್ಲೆದ ಬೇತೆ ಬೇತೆ ಸಂಘ ಸಂಸ್ಥೆಲ ಜಿಲ್ಲೆಡ್ ಸರಿಯಾಯಿನ ಜಾಗೆ ಗುರ್ತ ಮಲ್ತದ ದೈನಡ್ದು ಸಾಂಕುನ ಅಭಿಯಾನನು ತೀಬಂದುಂಡು. ಮರಿಯಲ ಸುರು ಆದಿತ್ತದು ಒಂದು ದೈನಡಿಯರ ಎಡ್ಡೆ ಕಾಲಾಂದ ಪಂಡ್ಯರ. ಕಾಡು ಮತ್ತು ಸಂರಕ್ಷಣಾಧಿಕಾರಿ ಆಂಟನಿ ಮರಿಯಪ್ಪ ಅಮರ ಅಭಿಯಾನದ ಮುಖ್ಯಸ್ಥರಿರುವಕ CFAL ಸಂಸ್ಥೆದ ಪ್ರಿನ್ಸಿಪಾಲರ ಡಾಕ್ಟರ್ ಸ್ಮಿತಾ ಹೆಗ್ಡೆ, ಪಾಲಿಕೆ ಕಮಿಷನರ್ ರವಿಚಂದ್ರ ನಾಯಕ್, ಪಶು ಸಂಗೋಪನಾ ಇಲಾಖೆದ ಒತ್ತು ನಿರ್ದೇಶಕರ ಡಾಕ್ಟರ್ ಅರುಣ್ ಕುಮಾರ್, ಪರಿಸರ ಉಮೇದದ ಜೀತ್ ಮಿಲನ್, ಬೇತೆ ಬೇತೆ ಪರಿಸರ ಉಮೇದದ ಸಂಘ ಸಂಸ್ಥೆದಕ್ಕೂ ಅಭಿಯಾನಡು ಪಾಲ್ಗೊಂಡಿರ. When the citizens realize the importance of environment and understands the fine balance between development and environmental conservation, that is going to be a sustainable development. ಸೊ ಇದು ಈ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನುವಂಥದ್ದು ಸುಮಾರು ಒಂದು 50 ವರ್ಷಗಳ ಹಿಂದೆಯಿಂದನೇ ಪ್ರಾರಂಭ ಆಗಿದೆ. ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಒಂದು ಥೀಮ್ ಇದೆ. ಸೊ ಫಸ್ಟ್ ಥೀಮ್ ಇದನ್ನು ಪ್ರಾರಂಭ ಮಾಡಿದಾಗ ಇದು ಓನ್ಲಿ ಒನ್ ಅರ್ತ್, ಇಟ್ಸ್ ಅ ವೆರಿ ಪವರ್ಫುಲ್ ಮೆಸೇಜ್. ಅದೇ ಒಂದು ಥೀಮ್ ಇರುವಂಥದ್ದು, ಒಂದೇ ಒಂದು ಅರ್ತ್ ಅಂತ, ಓನ್ಲಿ ಒನ್ ಅರ್ತ್ ಅಂತ. ಸೊ ಅದೇ ರೀತಿ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಥೀಮ್ಗಳಿತ್ತು. ಈಗ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ ಅನ್ನುವಂಥ ಥೀಮೊಂದಿಗೆ ಈ ವರ್ಷ ಈ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಕೋರ್ ಡಿಪಾರ್ಟ್ಮೆಂಟ್ ಆಗಿರುವಂತಹ ಅರಣ್ಯ ಇಲಾಖೆಯಿಂದ ವಿವಿಧ ಸೀಡ್ಲಿಂಗ್ಸು, ಸ್ಯಾಪ್ಲಿಂಗ್ಸು, ಬೇರೆ ಬೇರೆ ಬಗೆಯ ವೆರೈಟೀಸ್ಗಳನ್ನು ಅವರು ರೈಸ್ ಮಾಡಿದ್ದಾರೆ. ಪ್ರತಿ ವರ್ಷ ಈ ಆನ್ ಆ್ಯಂಡ್ ಅರೌಂಡ್ 5 ಲಕ್ಷ ನಾವು ಸೀಡ್ಲಿಂಗ್ಸ್ ನಾವು ನೆಡ್ತಾ ಬರ್ತಾ ಇರ್ತೀವಿ. ಅದು ಎಲ್ಲಿ ಹೋಗ್ತದೆ, ಏನಾಗ್ತದೆ ಅಂತ ಎಲ್ರಿಗೂ ಯಾವಾಗಲೂ ಒಂದು ಕಾಳಜಿ ಇರ್ತದೆ. ಬಟ್ ಇಫ್ ಯು ಸಿ ವಾಟ್ ವಿ ಆರ್ ರಿಮೂವಿಂಗ್ ಎವ್ರಿ ಇಯರ್, ಈಗ ಲಾಸ್ಟ್ ಒಂದೇ ವರ್ಷದಲ್ಲಿ ವಿ ಹ್ಯಾವ್ ರಿಮೂವ್ ಕ್ಲೋಸ್ ಟು 1,39,000 ಆಫ್ ಟ್ರೀಸ್. ಬೇರೆ ಬೇರೆ ಉದ್ದೇಶದಿಂದ ಕೆಲವೊಂದು ನಮ್ಮಲ್ಲಿ ಕಾಡಲ್ಲಿ ನಾವು ಅಕೇಶನ ತೆಗೆದು ನಾವು ವಿ ಆರ್ ಗೋಯಿಂಗ್ ಫಾರ್ ಮಿಸಲೇನಿಯಸ್. ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮದೇ ಆದ ನಾವು ಬೆಂಗಳೂರು ರೋಡ್ ಏನು ಓಡಾಡ್ತೀವಿ ಅದಕ್ಕೆ 100 ಎಕರೆ ನಾವು ಅರಣ್ಯ ಭೂಮಿ ನಾವು ನೀಡಿದ್ದೀವಿ ಈ ಒಂದು ರೋಡ್ ಆಗಲಿಕ್ಕೆ. ಅದೇ ಥರ ವಿವಿಧ ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರ್ತದೆ. ಯಾಕಂದರೆ ನಾವು ಅಭಿವೃದ್ಧಿ ಚಟುವಟಿಕೆ ನಿಲ್ಲಿಸೋಕ್ಕಾಗಲ್ಲ. ನವಮಂಗಳೂರು ಬಂದರು ಪ್ರಾಧಿಕಾರದ ನಿಲೆಟ್ ವಿಶ್ವ ಪರಿಸರ ದಿನಾಚರಣೆ ನಡೆತಂಡ. ಬಂದರ್ದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಜತೆ ಸೇರಿಗಿಡ ಮಲ್ಲಮಟ್ಟಡ ದಿಂಜದೈ ನಡ್ಪುನ ಅಭಿಯಾನ ತೊಟ್ಟುಗು ಕಾರ್ಯಕ್ರಮ ಶುರುವಾಂಡ. ಪ್ಲಾಸ್ಟಿಕ್ ಮಾಲಿನ್ಯ ಮುಗಿಪಲೆಂದು ಪನ್ಪನ ಉದ್ದೇಶದೊಟ್ಟಿಗೂ ಕುಡ್ಲದ ನವಮಂಗಳೂರು ಬಂದರು ಪ್ರಾಧಿಕಾರದ ನಿಲೆಟ್ ವಿಶ್ವ ಪರಿಸರ ದಿನಾಚರಣೆ ಮಲ್ತಿರ. ನವಮಂಗಳೂರು ಬಂದರು ನೂದೈಕನೂದು ಸೌರಶಕ್ತಿ ಚಾಲನೆದ ಬಂದರು ಬೊಕ್ಕ ISO ಪ್ರಾಮಾಣೀಕೃತ ಸಂಸ್ಥೆ ಆದಿತ್ತದ ಬಂದರ್ದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಜತೆ ಸೇರಿಗೆಡ ಮಲ್ಲ ಪ್ರಮಾಣೋಡು ದೈನಡ್ಪುನ ಅಭಿಯಾನದೊಟ್ಟಿಗೂ ಕಾರ್ಯಕ್ರಮ ಶುರುವಾಂಡ್. ಬಂದರ್ದ ಮಾತಾ ಕೆಲಸದಕ್ಲು ಈ ಅಭಿಯಾನೋಡು ಪಾಲ್ದಿತ್ತೊಂದು ಬಂದರ್ದ ಬಿತ್ತಲ್ದುಲೈದ 4 ಸಾಲ್ ಮಾರ್ಗ, ಟಿಂಬರ್ ಯಾರ್ಡ್, SSPP ಯಾರ್ಡ್, PPP ಆಸ್ಪತ್ರೆ ಬರಿ ಬೊಕನಂದನೇಶ್ವರ ದೇವಸ್ಥಾನ ಪ್ರದೇಶ ಸೇರಿನಂಚ ಬೇತೆ ಬೇತೆ ಜಾಗಿಲೆಡ್ ದೈನಡಿಯರ. ನವಮಂಗಳೂರು ಬಂದರು ಪ್ರಾಧಿಕಾರದ ಗುರ್ಕಾರ್ಯರ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಒತ್ತು ಗುರ್ಕಾರ್ದ S ಶಾಂತಿಯರ್ನ ಒಟ್ಟಿಗೂ ಅಭಿಯಾನ ಉದಿಪನ ಮಲ್ತ್ಯರ. ಬೈಯಗೆ NMPA ಸಭಾಂಗಣೋಡು ಸಭಾಲೇಸ ನಡೆತಂಡ. ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರ್ಕಾರ್ಮೆ ವಹಿಸ್ತಿದ್ದರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವನಾಧಿಕಾರಿ ಡಾಕ್ಟರ್ ಆನಂದಕ್ಕೆ ಬಂದರು ಒತ್ತು ಗುರ್ಕಾರ್ದ S ಶಾಂತಿ ಮರ್ಯಾದೆ ಬಿನ್ನರಾದ ಪಾಲ್ಗೊಂಡಿರ.
कल्याणम् आरोग्यं धनसम्पदा शुभं कुरु त्वं कल्याणम् आरोग्यं धनसम्पदा शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिजनार्दन. Because this is a prime area. From here fish go everywhere. Not only here for local consumption. That and the overall ecosystem will get damaged by rampant use of plastics. And also, of course, the carbon footprint, the entire unit of NMPA, I am very happy is 100% solar is what you want to know. So now there is a overall general trend to shift towards less polluting solar energies, renewable energies. Most of the governmental buildings are now having solar as a part of their energy mix, I would say. Everybody's responsibility. It is not only the civil engineering department or any consultancy contract people to do that. See, if all of us think that we should not throw the waste as we like and we should not allow others also to do that, then our entire world will be, we have a very peaceful world. Sky, we know what is the importance of medicinal plants and we know the importance of water and peace, the requirement. That's why the Shanti Mantra is not today's mantra. It is scripted, chanted, followed from Vedas time. Let there be balance in space. Let there be balance in sky. Let there be balance on earth. Let there be calmness. Let there be growth in medicinal plants. Let there be growth in trees. So with this, I don't want to talk much. This Shanti Mantra itself talks volumes and volumes. Whatever we are discussing today is nothing new. This is all discussed, talked, discovered, practiced, preached, followed centuries back. So over a period of time, with invasion of foreigners, with lot of influence of Britishers and foreign culture, we have forgotten our roots and basis. That's why we are facing the problem. Whatever is the thing, let us take care of our environment around us so that we will be healthy, we will be happy, we will be prosperous. ಕರಿನ ವರ್ಷ ಗುಡ್ಡೆ ಬಿಚ್ಚಿದು ಬುಡ್ದು ಪಾಕಜನ ಜೀವಗಳೇ ಒಂದಿನ ಅಂಕೋಲ ತಾಲೂಕದ ಶಿರೂರುಗು ಶುಕ್ರಾರ ಕುಡ್ಲದ ಚಾರಣ ಬಳಗದ ವಾರ್ತಾ ಮಾಡಿಲು ಪೋದಿತ್ತೇರ ಅಲ್ಪದ ಉಳುವಾರೆ ಸರ್ಕಾರಿ ಪ್ರಾಥಮಿಕ ಶಾಲೆದ ಜೋಕ್ಲೆಗ್ ಬೂಕ್ಲೆನ್ ಬಕ ಬರವು ಕಲ್ಪರೆ ಅಗತ್ಯದ ಸಾಧನೆಯನ್ನು ಪಟ್ಟಿಯರ ಕರಿನ ವರ್ಷ ಗುಡ್ಡೆ ಬಿಚ್ಚಿದು ಬೂರ್ದು ಪಾಕಜನ ಜೀವಗಳೇ ಮುಂದಿನ ಅಂಕೋಲ ತಾಲೂಕದ ಶಿರೂರುಗು ಶುಕ್ರಾರ ಕುಡ್ಲದ ಚಾರಣ ಬಳಗದ ವಾರ್ತಾ ಮಾಡಿಲು ಪೋದಿತ್ತದ ಅಲ್ಪದ ಉಳುವಾರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಜೋಕ್ಲೆಗ್ ಬೂಕ್ಲೆನ್ ಬಕ ಬರವು ಕಲ್ಪರೆ ಅಗತ್ಯದ ಸಾಧನೆಯನ್ನು ಪಟ್ಟಿಯರ ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಬೊಕ್ಕ UR ಫೌಂಡೇಶನ್ ಮಕ್ಳಿಗೆ ಈ ಕಾರ್ಯಕ್ರಮಕ್ಕೂ ಬೆರಿಸಾಯ ಆದಿತ್ತಂಡ ಕಲ್ಲೂರು ಎಜುಕೇಷನ್ ಟ್ರಸ್ಟ್ದ ವಿಠ್ಠಲ ನಾಯಕ್ ಪಾತಿಡ್ದು ಕರಿನ ವರ್ಷ ಶಿರೋರುಡು ಗುಡ್ಡೆ ಬಿಚ್ಚಿದಿನ ಪೊರ್ತುಡು ಈಡಿಗೆ ವೈದಿನ ವಾರ್ತಾ ಮಾಡಿಲು ಅಕ್ಲನ ಕರ್ತವ್ಯದ ಒಟ್ಟುಗು ಇಲ್ಲು ಕಳೆಮುಂದಿನ ಸಂತ್ರಸ್ತರಿಗೆ ತೆನಸುವಕ್ಕ ಅಗತ್ಯದ ಸಾಧನೆಯನ್ನು ಪಟದಿತ್ತೆರ ಮುಲ್ಪದ ಶಾಲೆದ ಜೋಕ್ಲಿಗೆ ಬೂಕು ಬೊಕ್ಕ ಅಗತ್ಯದ ಸುತ್ತಲಿನ ಒದಗಾದ ಬಾಕಿದಕ್ಲಿಗೆ ಮಾದರಿ ಆದಿತ್ಯರ ಈ ಸರ್ತಿ ಕೂಡ ಜೋಕ್ಲಿಗೆ ಸಹಾಯ ಆತ್ಯರ ಈ ಕೂಟದಕ್ಲಿಡ್ದು ನನ್ನಲಾತ ಸಮಾಜಕ್ಕೆ ಬೋಡೈನ ಕಾರ್ಯ ನಡಪಡಂದು ಪಡ್ಯರ ವಾರ್ತಾ ಮಾಡ್ಲೈನ ಚಾರಣ ಬಳಗದ ಕುಡ್ಲದ ಸದಸ್ಯರು ಶಶಿ ಬೆಳ್ಳಾಯರ್, ಟೀಚರ್ ಸಂಧ್ಯಾ ವಿ ನಾಯಕ, ಆರಿಫ್ UR ಕಲ್ಕಟ್ಟ, ಟ್ರಸ್ಟಿ ಶ್ರೇಯಸ್ ನಾಯಕ್ ಈ ಪೊರ್ತುಡಿತ್ತೆರ.
ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಉಳವರೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿದ್ದೀವಿ. ಕಳೆದ ವರ್ಷ ಇಲ್ಲಿನ 1.5 ಕಿಲೋಮೀಟರ್ ದೂರದಲ್ಲಿ ಶಿರೂರು ಗುಡ್ಡ ಕುಸಿತ ಏನು ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಇಲ್ಲಿನ ಜನರಿಗೆ ಹೆಗಲು ಕೊಡುವಂಥ ಏನು ಕೆಲಸನ ನಾವು ಮಾಡಿದ್ವು. ಆನಂತರ ಇಲ್ಲಿನ ಶಾಲೆಯ ಮಕ್ಕಳಿಗೆ ಅವಶ್ಯಕತೆ ಏನಿದೆ ಅದನ್ನು ಒದಗಿಸುವಂಥ ಕೆಲಸವನ್ನು ನಾವು ಸಣ್ಣ ಪುಟ್ಟ ಪ್ರಯತ್ನ ನಾವು ಮಂಗಳೂರು ಪತ್ರಕರ್ತರ ಚಾರಣ ಬಳಗ, ಹಾಗೆ UR ಫೌಂಡೇಶನ್ ಮತ್ತು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇದರ 3 ನಾವೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿ ಮಾಡಿದ್ವಿ. ಈ ಬಾರಿ ಮತ್ತೆ ಇಲ್ಲಿಗೆ ಬರ್ತೀವಿ, ಮಕ್ಕಳ ಜೊತೆ ನಾವು ನಿಲ್ತೀವಿ, ಅವರ ಶಿಕ್ಷಣಕ್ಕೆ ಬೇಕಾದಂಥ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಕಳೆದ ಸಾರಿ ಹೇಳಿದಾಗೆ ಈ ಸಾರಿ ನಾವು ಮತ್ತೆ ಇಲ್ಲಿಗೆ ಬಂದಿದ್ವಿ. ಇಲ್ಲಿನ ಸಂಧ್ಯಾ ಟೀಚರ್ ಆಗಿರ್ಬೋದು, ಇಲ್ಲಿನ ಶಿಕ್ಷಣ ಸಂಸ್ಥೆ ಎಲ್ಲ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ. ನಾವು ಇವತ್ತು ಮಕ್ಕಳಿಗೆ ಅವರ ಅವಶ್ಯಕತೆ ಏನಿದೆ ಅವರಂದರೆ ಶೈಕ್ಷಣಿಕ ಬದುಕು, ಯಾಕಂದರೆ ಈ ಸರ್ಕಾರಿ ಶಾಲೆ ಏನಿದೆ ಆ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲ ಅಂದರೆ ಆರ್ಥಿಕ ಸ್ಥಿತಿ ಅವರ ಚೆನ್ನಾಗಿರಲ್ಲ ಮನೆಯಲ್ಲಿ. ಅವರಿಗೆ ಬುಕ್ಸು, ಬ್ಯಾಗ್ ಆಗಿರ್ಬೋದು, ಅವರಿಗೆ ದೈನಂದಿನ ಏನಿರುತ್ತೆ ಈ ಶೈಕ್ಷಣಿಕವಾಗಿ ಅವರಿಗೆ ಅದನ್ನು ಒದಗಿಸುವಂಥ ನಾವು ಪುಟ್ಟ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಮಾಧ್ಯಮ ಮಿತ್ರ ಬಗ್ಗೆ ಭಾಳ ಖುಷಿ ಆಯ್ತು ನನಗೆ. ಮಂಗಳೂರಿಂದ ಇಲ್ಲಿ ಬಂದು ಇಲ್ಲಿ ನಮ್ಮದು ಈ ಉಳುವರೆ ಸ್ಕೂಲ್ನಲ್ಲಿ ಬಂದ್ಕೊಂಡು ಬಡ ಮಕ್ಕಳಿಗೆ ಪಾಪ ಅವರಿಗೆ ಕಷ್ಟದಲ್ಲಿದ್ದ ಮಕ್ಕಳಿಗೆಲ್ಲ ಪಟ್ಟಿ ಪುಸ್ತಕ ಎಲ್ಲ ಇದು ಮಾಡಿದರು. ಹೋದ ವರ್ಷ ಅವರಿಗೆಲ್ಲ ಬಟ್ಟೆ ಸಾಲು ಅದು ಒಳ್ಳೊಳ್ಳೆ ವಸ್ತು ಎಲ್ಲ ಕೊಟ್ಟು ಇದು ಮಾಡಿ ಹೋಗಿದ್ರು. ಈಗ ಬುಕ್ಸು, ಪೆನ್ನು, ಪಟ್ಟಿ, ಪೆನ್ಸಿಲು ಮತ್ತು ನಿಮ್ಮದು ರಬ್ಬರ್ಸು ಏನೇನು ಬೇಕು ಮಕ್ಕಳಿಗೆ ಎಲ್ಲ ಐಟಮ್ನೂ ಅವರು ಇವತ್ತು ಕೊಟ್ಟಿದ್ದಾರೆ. ನಾನು ನನ್ನ ಹತ್ರನೇ ಅವರು ಕುಡಿಸೋಕೆ ಹೇಳಿದ್ರು, ಕೊಡಿ ಬರ್ರಿ ವಿಠಲ್ ನಾಯ್ಕರು ಬರ್ರಿ ಕೊಡಿ ಅಂತೇಳಿ. ನನಗೆ ಭಾಳ ತುಂಬ ಅವ್ರ ಬಗ್ಗೆ ಒಂದು ಭಾಳ ಹೆಮ್ಮೆ ಆಯಿತು. ಅಲ್ಲಿಂದ ಮಂಗಳೂರಿಂದ ಇಲ್ಲಿಗೆ ಬಂದು ಆ ಬಡ ಮಕ್ಕಳಿಗೆ ದಾನ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಸಂತೋಷ ಸುದ್ದಿ ಆಯಿತು ನಮ್ಮದು. ಕಳೆದ ವರ್ಷ ಇಲ್ಲಿ ಆ ಕಡೆ ಶಿರೂರಿನಲ್ಲಿ ದುರಂತ ಒಂದು ಸಂಭವಿಸಿತು. ಮೊದಲೇ ಇಲ್ಲಿಯ ಜನ ಎಲ್ಲರೂ ಅವತ್ತಿಂದ ಅವತ್ತೇ ದುಡ್ಕೊಂಡು ತಿನ್ನೋ ಜನ. ಅವರಿಗೆ ಬೇರೆಯವ್ರ ಹತ್ರ ಕೈ ಚಾಚಿ ಅಭ್ಯಾಸ ಇಲ್ಲ, ಮತ್ತು ನಾಳೆಗಂತ ಕೂಡಿಡುವ ಅಭ್ಯಾಸ ಕೂಡ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರ ಬದುಕು ಮುರಾಬಟ್ಟೆ ಆಯಿತು, ನೆಲಸಮ ಆಯಿತು ಮನೆಗಳೆಲ್ಲ. ಆಗ ಒಂದೇ ಸಲ ಬೀದಿಗೆ ಬಿದ್ದಂಥವರಿಗೆ ನಮ್ಮ ಹತ್ರ ನೇರವಾಗಿ ಬಹಳಷ್ಟು ಸಹಾಯ ಮಾಡಲಿಕ್ಕಾಗದೆ ಇದ್ದಿರ್ಬೋದು, ಆದರೆ 100 ಮಂದಿ ಸಹಾಯ ಹಸ್ತವನ್ನು ನೀಡಿದ್ರು, ನೆರವಿಗೆ ಧಾವಿಸಿದ್ರು. ಆದರೆ ನಾನು ಹೆಚ್ಚು ನೆನಪಲ್ಲಿಡುವಂಥದ್ದು ನಿಮ್ಮ ಪತ್ರಕರ್ತರ ಬಳಗ ಮಂಗಳೂರು. ಯಾಕಂತಂದರೆ ಅವರು ಬರೀ ಬಂದಿದ್ದಷ್ಟೇ ಅಲ್ಲ, ಮತ್ತು ಒಂದ್ಸಲ ಬಂದು ಮುಖ ತೋರಿಸಿ ಹಾಗೆ ಹೋಗಿದ್ದಷ್ಟೇ ಅಲ್ಲ, ಅವರು ನೆನಪಿಡುವಂಥ ಅನೇಕ ಕಾರ್ಯಗಳನ್ನು ಮಾಡಿದರು. ವಿಶ್ವ ಪರಿಸರ ದಿನ ತಲೆಕೊಡು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯ ಅಧೀನದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜ್ ದುಂಬಾಳ್ತೆಡು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಸ್ವಚ್ಛತಾ ಅಭಿಯಾನ ಲೆಕ್ಕೊಡು ಕ್ಲೀನ್ ಸೌಪರ್ಣಿಕ ಗ್ರೀನ್ ಕೊಲ್ಲೂರು ಅಭಿಯಾನ ನಡೆತಂಡು. ವಿಶ್ವ ಪರಿಸರದ ದಿನ ತಲೆಕೊಡು ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯ ಅಧೀನದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜ್ ತುಂಬಾಳ್ತೆಡು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಡು ಸ್ವಚ್ಛತಾ ಅಭಿಯಾನ ಲೆಕ್ಕೊಡು ಕ್ಲೀನ್ ಸೌಪರ್ಣಿಕ ಗ್ರೀನ್ ಕೊಲ್ಲೂರು ಅಭಿಯಾನ ಅಟಣೆ ಮಲ್ತದಿತ್ತಾರೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಬಾಬು ಶೆಟ್ಟಿ ಬಾವುಟೆಯರಾದ ಅಭಿಯಾನ ಉದಿಪನ ಮಲ್ತೆರ. ಬಾಬು ಶೆಟ್ಟಿ ಪಾತ್ರೆಡ್ದು ಜೋಕ್ಲೆಡ್ದು ನಡಪನ ಒಂಜಿ ದಿನದ ಅಭಿಯಾನಡ್ದು ದೇವಸ್ಥಾನದ ಸುತ್ತಮುತ್ತ ಅತಂಡ ಸೌಪರ್ಣಿಕ ಸುದ ನಿರ್ಮಲ ಆದೂರಿ ಯುಜೆ ಅಂಡ ಜೋಕ್ಲೆನ ಈ ಅಭಿಯಾನಡ್ದು ಜನಕ್ಲೆಡ ಜಾಗೃತಿ ಮೂಡುಂಡು ಇಂಚಿನ ಜಾಗೃತಿ ಕಾರ್ಯಕ್ರಮಲು ನಿಚ್ಚ ನಡೆದೊಂದು ಪಡಂದು ಪಂಡ್ಯರ. ದೇವಸ್ಥಾನದ ಕಾರ್ಯತೋವನ ಅಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ಪೋಸ್ಟರ್ ಬಿಡುಗಡೆ ಮಲ್ತೆರ. ಪ್ರಧಾನ ಪೂಜೆ ಮಲ್ಪನ ಸುಬ್ರಹ್ಮಣ್ಯ ಅಡಿಗ, ಪೂಜೆ ಮಲ್ಪನ ವಿಷ್ಣುಮೂರ್ತಿ ಉಡುಪ, ಟ್ರಸ್ಟಿ ಡಾಕ್ಟರ್ ಅಭಿಲಾಷ್, ನಿಟ್ಟೆ ವಿಶ್ವವಿದ್ಯಾನಿಲಯದ ಬಕ ಅಭಿಯಾನಡು ಪಾಲ್ದಿತ್ತೊನ್ನ ಜೋಕ್ಲಿಗೆ ಟಿಪ್ ಬಯಕೆರ. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯ ಅಧೀನದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜಿದ ನೂತಿರುವ ವಿದ್ಯಾರ್ಥಿಗಳು ಸೌಪರ್ಣಿಕ ಸುದನೆ ನಿರ್ಮಲ ಮಲ್ತದ ದೇವಸ್ಥಾನದ ಅಂಗಣ ಬಕ ಸುತ್ತಮುತ್ತಡು ಕಜವು ಕಡ್ಡಿಲೆಯನ್ನು ಪೆಂಚಿದ ಪರಿಸರ ನಿರ್ಮಲ ಮಲ್ತೆರ. ಬಹಳಷ್ಟು ಕಾರ್ಯಕ್ರಮವನ್ನು ಇವತ್ತು ಕೊಲ್ಲೂರಿನಲ್ಲಿ ಈ ಗ್ರೀನ್ ಕೊಲ್ಲೂರು ಕ್ಲೀನ್ ಕೊಲ್ಲೂರು ಸೌಪರ್ಣಿಕ ಮಾಡುವ ಬಗ್ಗೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಒಂದು ಭಾಗವಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಿಟ್ಟೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನವರು ಇವತ್ತು ಕೊಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ಎಷ್ಟು ಕ್ಲೀನ್ ಆಗ್ತದೆ ಗೊತ್ತಿಲ್ಲ, ಆದರೆ ಒಂದು ಅವೇರ್ನೆಸ್ ಅಂದರೆ ಜನರಿಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ
ನಾವು ಈ ಸಾರಿ ಏಪ್ರಿಲ್ ಮೇಯಲ್ಲಿ ಸುಮಾರು ಹಾಲ್ಕಲ್ನಿಂದ ಇಲ್ಲಿವರೆಗೂ ಒಂದು 3-4 ಸಾರಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೆವು. ಒಂದು 25-30 ಚೀಲ ಪ್ಲಾಸ್ಟಿಕ್ ಸಿಕ್ಕಿದ್ರೆ ಒಂದು ದಿವಸ ಬಿಟ್ಟು ಪುನಃ ತೆಗೆದ್ರೆ ಅಷ್ಟೇ ಬರ್ತದೆ. ಜನರಿಗೆ ಅವೇರ್ನೆಸ್ ಬರಬೇಕು ಬಿಟ್ಟರೆ ನಾವು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮಂತ್ರ ಏನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಜನರಿಗೆ ಅವೇರ್ನೆಸ್ ಬರೋ ಬಗ್ಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕೊಲ್ಲೂರಿನ ಜನರು ಮತ್ತು ಪರಿಸರದ ಜನರು ಇದನ್ನ ನೋಡಿಕೊಂಡು ನಾವು ನಮ್ಮ ಆಸುಪಾಸಿನ ಪ್ರದೇಶಗಳನ್ನ ಚೊಕ್ಕವಾಗಿ ಇಟ್ಕೊಳ್ಬೇಕನ್ನೋ ಭಾವನೆಯಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೊಲ್ಲೂರು ಕ್ಲೀನ್ ಆಗ್ತದೆ. ಈ ಒಂದು ಪ್ರಕೃತಿಯ ಮಡಿಲಲ್ಲಿರುವ ತಾಯಿ ಮೂಕಾಂಬಿಕೆಯ ಸನ್ನಿಧಿ ಅನ್ನುವಂಥದ್ದು ಯಾವಾಗಲೂ ಶುದ್ಧವಾಗಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಮ್ಮ ಆಡಳಿತ ಮಂಡಳಿಯದ್ದು, ನಮ್ಮ ಪಂಚಾಯತಿಂದು, ಊರ ಹಿರಿಯರದ್ದು, ಊರವರದ್ದು. ಆ ಆಶಯದಂತೆ ನೀವೆಲ್ಲರೂ ಈ ಊರಿನ ಅಲ್ಲಿರ್ತಕ್ಕಂಥ ಜನರಿಗೂ ಹಾಗೂ ಭಕ್ತರಿಗೂ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸ ನಿಜವಾಗಿಯೂ ಶ್ಲಾಘನೀಯ. ಧನ್ಯೋಜನ ಪ್ರಾಕೃತಃ ಅಂತ ಯಾವತ್ತು ದೇವರ ಪೂಜೆಗೆ ಮೊದಲು ಪ್ರಕೃತಿಯನ್ನು ನಾವೆಲ್ಲ ಪೂಜಿಸ್ತಾ ಇದ್ವಿ. ನಂತರ ಮೂರ್ತಿ ಪೂಜೆ, ದೇವಸ್ಥಾನ ಇತ್ಯಾದಿಗಳ ರೂಪುರೇಷೆ ಮನುಷ್ಯನ ಜೀವನದಲ್ಲಿ ಬಂದಂತಹದ್ದು. ಹಾಗೆ ಪ್ರಪ್ರಥಮವಾಗಿ ಪ್ರಕೃತಿಯನ್ನು ಸ್ವಚ್ಛಗೊಳಿಸುವಂಥ ಈ ಒಂದು ಕಾರ್ಯ, ಇದರಿಂದ ಈ ದೇವಸ್ಥಾನದ ಪರಿಸರ ಮತ್ತು ಪ್ರಕೃತಿ ಮಾತೆಗೆ ಸಲ್ಲತಕ್ಕಂಥ ನಿಜವಾದ ಪೂಜೆ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪರಿಸರ ಕಾಳಜಿಯನ್ನು ಇಟ್ಟುಕೊಂಡು ನಮ್ಮ ಈ ಭೂಮಿ ತಾಯಿಯನ್ನು, ನಮ್ಮ ಈ ನದಿಗಳನ್ನು, ನಮ್ಮ ಸುತ್ತಮುತ್ತ ಇರುವಂಥ ಕಾಡುಗಳನ್ನು, ಬೆಟ್ಟಗಳನ್ನು, ವೃಕ್ಷಗಳನ್ನು, ಈ ರೀತಿ ನಮ್ಮ ಪಂಚಭೂತಗಳನ್ನು ಸಂರಕ್ಷಿಸುವಂತಹ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಈ ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷ ಆಚರಿಸಲಾಗ್ತದೆ. ವಿಶೇಷವಾಗಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಳೆದ 7 ವರ್ಷಗಳಿಂದ ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳು, ನಗರ ನೈರ್ಮಲ್ಯ ಕಾರ್ಯಕ್ರಮಗಳು, ಪರಿಸರ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ವಿಶ್ವ ಪರಿಸರ ದಿನಾಚರಣೆ 2025 ತಲೆಕೊಡು ನಿಟ್ಟೆ ವಿಶ್ವವಿದ್ಯಾನಿಲಯದ ವೃಕ್ಷ ನಕ್ಷೆ ಉದಿಪನಬಕ ಮಿಯವಕಿ ಕಾಡು ಯೋಜನೆಗೆ ದೇರ್ಲಕಟ್ಟೆದ ಕೆಎಸ್ ಹೆಗ್ಡೆ ಆಸ್ಪತ್ರೆದ ಗ್ಲಾಸ್ ಹೌಸಡು ಚಾಲನೆ ಕುರಿಯರು. ಉಳ್ಳಲ ತಾಲೂಕು ದೇರ್ಲಕಟ್ಟೆದ ಕೆಎಸ್ ಹೆಗ್ಡೆ ಆಸ್ಪತ್ರೆದ ಗ್ಲಾಸ್ ಹೌಸ್ ಗುರುವಾರ ವಿಶ್ವ ಪರಿಸರ ದಿನಾಚರಣೆ 2025 ತಲೆಕೊಡು ನಿಟ್ಟೆ ವಿಶ್ವವಿದ್ಯಾನಿಲಯದ ವೃಕ್ಷನಕ್ಷ ಉದಿಪನ ಬಕ ಮಿಯಾವಕಿ ಕಾಡು ಯೋಜನೆಗೆ ಚಾಲನೆ ಕುರುಪುನ ಕಾರ್ಯಕ್ರಮ ನಡೆತಂಡ. ದೇರ್ಲಕಟ್ಟೆದ ನಿಟ್ಟೆ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಕ ರಾಷ್ಟ್ರೀಯ ಸೇವಾ ಯೋಜನೆದ ನೆಲೆಟ್ಟಿವನ್ನ ಈ ಕಾರ್ಯಕ್ರಮಕ್ಕೂ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಬಕ ಕ್ರೀಡಾ ಇಲಾಖೆದ ರಾಷ್ಟ್ರೀಯ ಸೇವಾ ಯೋಜನೆದ ರಾಜ್ಯಾಧಿಕಾರಿ ಡಾಕ್ಟರ್ ಪ್ರತಾಪಲಿಂಗಯ್ಯ ಚಾಲನೆ ಕುರಿಯರು. ಡಾಕ್ಟರ್ ಪ್ರತಾಪಲಿಂಗಯ್ಯ ಪಾತಿಡ್ದು ಜಾಪಾನ್ ದೈತ್ಯದ ಮಟ್ಟದ ತಂತ್ರಜ್ಞಾನವಾಯಿನ ಮಿಯಾವಕಿ ಕಾಡು ಯೋಜನೆ ಮುಲ್ಪಪಾಡನ್ನು ಎಡ್ಡೆ ಕಾರ್ಯಾದುಂಡು ಮಾತಾ ಸಂಸ್ಥೆಯಲ್ಲಿ ಇಂಚಿನ ಯೋಜನೆ ಕೈಕದೆತ್ತೊಂಡ ಪರಿಸರ ರಕ್ಷಣೆ ಮಲ್ಪೊಲಿ ನನದ ಅಲ್ಮಗು ಪರಿಸರ ಬಚಾವ್ ಮಲ್ಪನವು ನಮ್ಮ ಕರ್ತವ್ಯ ಅಂದ ಪಂಡ್ಯರ. ನಿಟ್ಟೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಡಾಕ್ಟರ್ MS ಮೂಡಿತ್ತಾಯ ಗುರ್ಕಾರ್ಮೆ ವಹಿಸ್ತಿತ್ತರ. ಡಾಕ್ಟರ್ ವಿನಾಯಕ ಬಿಶೇಟ್, ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಡಾಕ್ಟರ್ ಅನಂತು, ಪ್ರೊಫೆಸರ್ ಡಾಕ್ಟರ್ ಮರೀನಾ ಕೋಲಾಂಡ್ ಪಾಲ್ದೆತ್ತೊಂಡ್ಯರ. The total tree count of the entire university will be carried out in a phased manner, and this will enable us to assess the total carbon sequestration of our university campus, and thereby we ultimately plan to make our university campus as a whole carbon neutral. So in this context, the tree height, girth, latitude, longitude of each tree will be documented, and this will help us in assessing the total carbon absorption or sequestration. In future, these details along with the type and name of the tree will be incorporated in a mobile app which will facilitate the user to
to access complete information about that particular tree in any of our campuses in the university. Today, we at the university stand with great pride as we embark on a new journey towards increasing the green cover of our university. ಇದೊಂದು ಉತ್ತಮವಾದಂಥ ಒಂದು ಕಾರ್ಯ ಆಗಿದೆ. ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಈ ಒಂದು ಏನು ಮಿಯಾವಾಕಿ ಪ್ರಾಜೆಕ್ಟನ್ನು ತಾವು ಮಾಡ್ತಾ ಇದ್ದೀರಿ, ಇದು ನಿಜಕ್ಕೂ ತುಂಬ ಒಂದು ಹೆಮ್ಮೆಯ ವಿಚಾರ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮ ಏನು ಕಳೆದ ಸಾಲಿನಲ್ಲಿ ಒಂದು ಟ್ರೀ ಆಡಿಟಿಂಗನ್ನು ಮಾಡಿದ್ರಿ ತಮ್ಮ ವಿಶ್ವವಿದ್ಯಾಲಯ ವತಿಯಿಂದ, ಇದು ಸರ್ಕಾರದಲ್ಲಿ ನಮ್ಮ NSS ರಾಜ್ಯ ಕೋಶದಲ್ಲಿ ಅದನ್ನು ದಾಖಲಿಸಲಾಗಿದೆ. ಅದನ್ನು ದಾಖಲಿಸಿ ಅದನ್ನು ವಿಡಿಯೋ ಮಾಡಿ ಅದನ್ನು ನಮ್ಮ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಮುಖ್ಯಸ್ಥರಿಗೆ, ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಕೂಡ ಏನು ಹೊಸ ರೀತಿಯಲ್ಲಿ ಹೊಸ ಒಂದು ತಂತ್ರಜ್ಞಾನವನ್ನು, ಒಂದು ಜಪಾನಿನ ಒಂದು ತಂತ್ರಜ್ಞಾನದ ಮೂಲಕ ಇದನ್ನು ಈ ಒಂದು ಮಿಯಾವಾಕಿ ಫಾರೆಸ್ಟನ್ನು ಪ್ರಾಜೆಕ್ಟನ್ನು ತಗೊಂಡಿರೋದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಇದೇ ರೀತಿ ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಾಜೆಕ್ಟಿಗೆ ಆಗಿರ್ಬೋದು, ಇಡೀ ಎಲ್ಲ ಸಂಸ್ಥೆಗಳು ಈ ರೀತಿಯಾಗಿ ಒಂದು ಕೈ ಜೋಡಿಸಿದ್ರೆ ನಿಜಕ್ಕೂ ಕೂಡ ನಮ್ಮ ಒಂದು ಎನ್ವಿರಾನ್ಮೆಂಟ್ ಏನಿದೆ, ನಮ್ಮ ಒಂದು ಪರಿಸರ ಏನಿದೆ, ನಿಜಕ್ಕೂ ಕೂಡ ಅದನ್ನು ಸಂರಕ್ಷಿಸೋಕ್ಕೆ ಸಾಧ್ಯ ಆಗುತ್ತೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭೂಮಿ ಇರೋವಂಥದ್ದು ಒಂದೇ, ಅರ್ಥ ಇರೋದು ಒಂದೇ ಅರ್ಥ ಇರೋದು. ಇದನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಮಠ ಕುಡ್ಲಾ ಉತ್ತರ ವಲಯದ ಪರ ವಿದ್ಯಾರ್ಥಿ ಸಂಘದ ನಿಲೆಟ್ ಶಾಲೆದ ಜೋಕ್ಲಿಗೆ ಧರ್ಮಗು ಬರೆಪುನ ಬೂಕು ಚೀರೊಬ್ಬಕ ಬೇತೆ ಸಾಧನ್ಲೆನ ಕೊರ್ಪುನ ಕಾರ್ಯಕ್ರಮ ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ IIT ಹಿರಿಯ ಪ್ರಾಥಮಿಕ ಶಾಲೆ ಬಲ್ಮಠ ಕುಡ್ಲಾ ಉತ್ತರ ವಲಯದ ಪರ ವಿದ್ಯಾರ್ಥಿ ಸಂಘದ ನಿಲೆಟ್ ಶಾಲೆದ ಜೋಕ್ಲಿಗೆ ಧರ್ಮಗು ಬರಿಪುನ ಬೂಕು ಚೀರ ಒಬ್ಬಕ ಬೇತೆ ಸಾಧನ್ಲೆನ ಕೊರ್ಪುನ ಕಾರ್ಯಕ್ರಮ ನಡಪಾಯಿರ. ಶಿಕ್ಷಣ ಇಲಾಖೆದ BO ಜೇಮ್ಸ್ ಕುಟಿನ ಬೊಕ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರ ಪ್ರದೀಪ ಕುಮಾರ ಕಲ್ಕುರ ಕಾರ್ಯಕ್ರಮ ಉದಿಪನ ಮಲ್ತದ ಜೋಕ್ಲಿಗೆ ಎಡ್ಡೆಪ್ಪು ಬಯಕೆಯರ. ಒಂದು ವೇಳೆ ಶಾಲೆಡ್ ಕಲ್ತದ ಬಾರಿ ಎಡ್ಡೆ ಮಾರ್ಕದೆತ್ತದ ಪಾಸಾಯನ ಬಿಡಿಸಿರ ಜೋಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಪರ ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರ ಬೊಕ ಯಕ್ಷಗಾನ ಕಲಾವಿದರ ಸಾಹಿತ್ಯ ದುಪ್ಪನ ಕದರಾ ನವನೀತ ಶೆಟ್ಟಿ ಗುರ್ಕಾರ್ಮೆ ವಹಿಸದ ಸಂಘ ಉಲಿದ ಮಿತ್ತುವತ್ತಿನ ಬೊಕ ಆನಿದ ಕಾಲದ ಬರವು ವ್ಯವಸ್ಥೆ ಬಗೆಟ್ ಜೋಕ್ಲಿಗೆ ತೆರಿಪಾಯರ. ಒಡಿಯೂರು ಗುರುದೇವ ಸೇವಾ ಬಳಗದ ಕಾರ್ಯಾಂತರ ಕೃಷ್ಣ ಶೆಟ್ಟಿ ತಾರೆಮಾರ್, ಶಾಲೆದ STMC ಗುರ್ಕಾರ್ಯರು ಶೇಖಬ್ಬ, RS ಸುರೇಶ, ಸೂರ್ಯಕಾಂತ್, ವೆಂಕಟೇಶ್, ನಿರ್ಮಲಾ, ವಿದ್ಯಾಶೆಟ್ಟಿ, ವಿದ್ಯಾ ರಾಕೇಶ್ ಈ ಪೊರ್ತುಡಿತ್ತರ. ಶಾಲೆದ ಮುಖ್ಯ ಉಪಾಧ್ಯಾಯರ ಶಶಿಕಲಾ ಪಾತ್ರದ ಪರ ವಿದ್ಯಾರ್ಥಿ ಸಂಘದ ಕೊಡುಗೆ ಸಹಾಯ ಸಹಕಾರಗೂ ಸೊಲ್ಮೆ ಸಂದಾಯರ ಜೊತೆ ಟೀಚರ್ ಅನುಸೂಯ ಸೊಲ್ಮೆ ಸಂದಾಯರ ಅನನ್ಯ ಕಾರ್ಯಕ್ರಮ ಸುಧಾರ್ತೆ ಮಲ್ತೆರ.
ಸರ್ಕಾರಿ ಶಾಲೆಗೆ ಒದಗಿಸಿಕೊಟ್ಟದಕ್ಕೋಸ್ಕರ ನಾನು ನನ್ನ ಇಲಾಖೆಯ ಪರವಾಗಿ ನಮ್ಮೆಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು. ಹಾಗೂ ಹಲವಾರು ವಿದ್ಯಾರ್ಥಿಗಳಿಗೆ ಈಗ ಪುಸ್ತಕ, ಬ್ಯಾಗ್, ಕೊಡೆ ಮತ್ತೆಲ್ಲ ಸೌಲಭ್ಯಗಳನ್ನು ಕೊಡಿಸಿ ಈ ಸೌಲಭ್ಯಗಳನ್ನು ಪಡ್ಕೊಂಡ ವಿದ್ಯಾರ್ಥಿಗಳು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಬೇಕು. ನನಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಂಡಿತ್ತು. ಆ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮತ್ತೆ ಆಸಕ್ತಿ ಇತ್ತು ಅದನ್ನು ತಗೊಳ್ಳುವಾಗ. ಮತ್ತೆ ತಗೊಂಡು ಹೋದ್ರು ಬೇಗ ಬೇಗ ಅವರ ಬ್ಯಾಗ್ಗಳಿಗೆ ತುಂಬಿಸಿಟ್ರು. ಸೊ ಇದೇ ಕುತೂಹಲ, ಇದೇ ಉತ್ಸಾಹ ನಿಮ್ಮಲ್ಲಿ ನಿರಂತರವಾಗಿ ಇರಲಿ. ನಿರಂತರವಾಗಿ ಇರುವಂಥದ್ದು ಈ ಶಾಲೆಯಲ್ಲಿ ಇರುವಾಗ ಮಾತ್ರ ಅಲ್ಲ, ಮುಂದೆ ನಿಮ್ಮ ಎಲ್ಲ ವಿದ್ಯಾರ್ಥಿ ಜೀವನದುದ್ದಕ್ಕೂ ಇರಲಿ. ಉತ್ತಮ ನೀವು ಪ್ರಜೆಗಳಾಗಬೇಕು, ಜೊತೆಗೆ ಉತ್ತಮ ಅಧಿಕಾರಿಗಳಾಗಬೇಕು, ಅಥವಾ ಬೇರೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ನೀವು ಅತ್ಯುತ್ತಮ ಸಾಧನೆಯನ್ನು ಪಡೆಯಬೇಕು. ಈ ಸಾಧನೆಯನ್ನು ಪಡೆಯುವುದು ಮಾತ್ರ ಅಲ್ಲ, ನಿಮಗೆ ಯಾವ ಸಂಸ್ಥೆ ಸಹಾಯ ಮಾಡಿದೆ ಆ ಸಂಸ್ಥೆಯನ್ನು ಮುಂದೆ ನೀವು ಖಂಡಿತ ಮರೆಯಬಾರ್ದು. ಒಂದು ಕಾಲಕ್ಕೆ ನೀವು ಸಹ ಇವತ್ತು ಈ ವೇದಿಕೆಯಲ್ಲಿದ್ದಂಥ ಯಾವ ದಾನಿಗಳು ನಿಮಗೆ ಸಹಾಯ ಮಾಡಿದ್ದಾರೆ ಆ ಒಂದು ಗುಣ ನೀವು ಮೈ ಕುಡಿಸಿಕೊಳ್ಬೇಕು. ಅದು ಅಣ್ಣನ ಅಂಗಿ, ಚಡ್ಡಿ ಇದೆಲ್ಲ ಅಮ್ಮನಿಗೆ. ಮತ್ತೆ ಪಠ್ಯ ಪುಸ್ತಕ, ಈಗ ನಾವು 3ನೇ ಕ್ಲಾಸ್ ಪಾಸ್ ಆದಾಗ 3ನೇ ಕ್ಲಾಸ್ ಪರೀಕ್ಷೆ ಮುಗಿಯುವಾಗಲೇ ಯೋಚನೆ ಮಾಡ್ತೇವೆ ನೆಕ್ಸ್ಟ್ 4ನೇ ಕ್ಲಾಸ್ನಲ್ಲಿ ನಮ್ಮ ಅಕ್ಕ ಅಣ್ಣಂದು ಯಾರು ಇಲ್ಲದಿದ್ದರೆ 4ನೇ ಕ್ಲಾಸ್ನವರನ್ನು ಫ್ರೆಂಡ್ಶಿಪ್ ಮಾಡಿ ನಿಮ್ಮ ಟೆಕ್ಸ್ಟ್ ಪುಸ್ತಕವನ್ನು, ಪಠ್ಯ ಪುಸ್ತಕವನ್ನು ನಮಗೆ ಕೊಡಬೇಕು. ಅದು ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್. ಮತ್ತೆ ಅದು ನಮಗೆ ಬಂದ ಮೇಲೆ ನಾವು ನೆಕ್ಸ್ಟ್ ಅದನ್ನು ಇನ್ನೊಬ್ಬರಿಗೆ ಕೊಡ್ತೇವೆ ಕೆಳಗಿನ ಕ್ಲಾಸ್ನವರಿಗೆ. ಮತ್ತೆ ಅದನ್ನು ಅರ್ಧ ಕೆಳಗೆ ಮಾಡಲಿಕ್ಕೆ ಕೂಡ ಉಂಟು. ಅದಕ್ಕೆ ಸ್ಟ್ರಿಪ್ ಬೈಂಡ್ ಮಾಡಲಿಕ್ಕೆ ಬೈಂಡ್ ಕೂಡ ಅದು ಹಾಳಾಗದೇ ಇದ್ದ ಹಾಗೆ ಆ ಪುಸ್ತಕದ ವ್ಯವಸ್ಥೆ ಇದೆಲ್ಲ ನಮಗೆ ನೆನಪಾಗ್ತದೆ. ಮತ್ತೆ ಈಗ ನಮಗೆ ಬಿಸಿ ಬಿಸಿ ಕುಡಿಲಿಕ್ಕೆ ಹಾಲು ಬಂತು. ಆಗ ನಮಗೆ ಈಗ ಬಿಸಿ ಊಟ ಇದೆ, ಆಗ ನಮಗೆ ಸಜ್ಜಿಗೆ, ಇದರ ಆ ಕಡೆ ಒಂದು ಕೋಣೆ, ಅದಕ್ಕೆ ಹೆಸರೇ ಸಜ್ಜಿಗೆ ಕೋಣೆ, ಸಜ್ಜಿಗೆ ಮಾಡುವ ಕೋಣೆ. ಆ ಸಜ್ಜಿಗೆಯನ್ನು ಸಾಲಾಗಿ ಕೂತ್ಕೊಂಡು ಆ ಸಜ್ಜಿಗೆಯನ್ನು ತಿಂದು ಆ ಸಜ್ಜಿಗೆಯಲ್ಲಿ ಸ್ವಲ್ಪ ಸಜ್ಜಿಗೆಯನ್ನು ಕಾಗದದಲ್ಲಿ ಕಟ್ಟಿ ಕಿಶೆಯಲ್ಲಿ ಇಟ್ಟುಕೊಂಡು ಆಗಾಗ ಸ್ವಲ್ಪ ಸ್ವಲ್ಪ ತಿನ್ನುವುದು. ಇದು ನಮ್ಮ ಶಾಲೆಯ ಆಗಿನ ದಿನಚರಿ ಕೂಡ ಆಗಿದೆ. ಮತ್ತೆ ನೋಡಿ, ಇಲ್ಲಿಂದ ಬನಸೋಷ್ಟೇ ತನಕ ಒಂದು ತೋಡಿ ಬದಿಯಲ್ಲಿ ಮಳೆಗಾಲದಲ್ಲಿ ಆ ತೋಡಲ್ಲಿ ನಾವು ದೋಣಿ ಬಿಡ್ತೇವೆ. ದೋಣಿ ಅಂದ್ರೆ ಪೇಪರ್. ಈ ದೋಣಿ ಮಾಡಲಿಕ್ಕೆ ಯಾರು ಕಲಿಸುವುದು ಅಂತ ಹೇಳಿದ್ರೆ ಇದೇ ಶಾಲೆಯ ಟೀಚರ್ಗಳು. ಅವರು ನಮಗೆ ದೋಣಿ ಮಾಡಲಿಕ್ಕೆ ಕಲಿಸ್ತಿದ್ರು, ವಿಮಾನ ಮಾಡಲಿಕ್ಕೆ ಕಲಿಸ್ತಿದ್ರು, ಗಾಳಿಪಟ ಮಾಡಲಿಕ್ಕೆ ಕಲಿಸ್ತಿದ್ರು, ಹೂದೀಪ ಮಾಡಲಿಕ್ಕೆ ಕಲಿಸ್ತಿದ್ರು, ಹಲ್ಲು ತೊಳೆಯುವ, ಹಲ್ಲು ಉಜ್ಜುವ ಪುಡಿ ಅದನ್ನು ಹೇಗೆ ಮಾಡುವುದು, ಅವಲಕ್ಕಿ ಹೇಗೆ ಮಾಡುವುದು ಹೇಳ್ಕೊಡ್ತಾ ಇದ್ದಾರೆ. ಟೀಚರ್ನವರು ನಮ್ಮ ನಿಜವಾಗಿ ನಮ್ಮ ಬಾಲ್ಯ ಜೀವನದಲ್ಲಿ ಇದೇ ಶಾಲೆಯಲ್ಲಿ ನಮಗೆ ಗುರುಗಳಾಗಿದ್ದಾರೆ. ಕುಡ್ಲದ ಎಮ್ಮೆಕೆರೆ ಸ್ಮಾರ್ಟ್ ಸಿಟಿ ಸ್ವಿಮ್ಮಿಂಗ್ ಪೂಲ್ದ ಆಡಳಿತ ಮಂಡಳಿ ನೀಂದುನ ಬಿಡಿಸರೆಗೆ ಒವ್ವೇ ಪ್ರಾಮುಖ್ಯತೆ ಕೊರೊಂದಿಜ್ಜೆಂದು ದಕ್ಷಿಣ ಕನ್ನಡ ಜಿಲ್ಲೆದ ನೀಂದುನ ಸಂಸ್ಥೆ ಬೇಜಾರು ತೆರಿಪಾದಂಡ. ದಕ್ಷಿಣ ಕನ್ನಡ ಜಿಲ್ಲೆದ ನೀಂದುನ ಬಿಡಿಸರೆ 1987 ನಗರದ ಮಹಾನಗರ ಪಾಲಿಕೆ ಮಂಗಳ ನೀಂದುನ ಗೆದ್ದು ತರಬೇತಿ ಪಡೆಯುವಂದಿತ್ತದ ಕಾಂಡೆ 5-7 ಮುಟ್ಟ ಬಯ್ಯ 7 9 ಮುಟ್ಟ ಅಭ್ಯಾಸ ಮಲ್ತೊಂದಿತ್ತದ. ರಾತ್ರಿದ ಅಭ್ಯಾಸ 9 ಮುಗಿತದ. ಇಲ್ಲಡೆಪ್ಪುದು ದಿನನಿತ್ಯದ ಕೆಲಸಾದ ಜಿಪ್ಪನಗ ರಾತ್ರಿ 11 ಗಂಟೆ ಹೊಂದಿತ್ತದ. ಕಾಂಡೆ 4 ಗಂಟೆಗೆ ಲಕ್ಕದ ಕಾಂಡದ ಅಭ್ಯಾಸನು ಪುಲ್ಯ ಕಾಂಡೆ 5 ಆಜರ ಮುಟ್ಟ ಮಲ್ತದ. ಬಜ್ಜಿ 5 ಗಂಟೆದ ವಿಶ್ರಾಂತಿ ನೀಂದುನ ಗೊಬ್ಬದ ಕ್ಲೇದಿಕ್ಕೊಂದುಂಡು ಒಂದು ನೀಂದುನ ಬಿಡಿಸರನ ಗೊಬ್ಬದ ಭವಿಷ್ಯದ ಮಿತ್ತು ಪರಿಣಾಮ ಬೀರುನೊಂದು ದಕ್ಷಿಣ ಕನ್ನಡ ಜಿಲ್ಲೆದ ನೀಂದುನ ಸಂಸ್ಥೆದ ಗುರುಕಾರ್ಯರು ಯತೀಶ್ ಬೈ ಕಂಪಾಡಿ ದೂರಿಯರು ಆರು ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತಿರಿಯರು. ಸುಮಾರು 15 ವರ್ಷಲನ ಪ್ರಯತ್ನ ನೋಡಿದ ಬೊಕ್ಕ ಬೋಳಾರದ ಎಮ್ಮೆಕೆರೆಟ್ ಕೆದು ಕಟ್ಟದಂಡು ಅಂಡ ಎಮ್ಮೆಕೆರೆ ನೀಂದುನ ಕೆದುತ್ತ ಆಡಳಿತ ಮಂಡಳಿ ನೀಂದುನ ಕ್ಲೆಗೆ ಸಾಕಾರ ಕೊರೊಂದಿಜ್ಜಿ ಐನ ಟೆಂಡರ್ಡ್ ಖಾಸಗಿ ಸಂಸ್ಥೆಗೆ ವಹಿಸದ ಕೊರನವು ಸರಿಯತ್ತು ಸಂಬಂಧಪಟ್ಟಿನ ಜನ ಪ್ರತಿನಿಧಿಲೆಡ ಈ ವಿಚಾರ ತಿರಿಪಾದಿತ್ತದು ಗುಮನ ಕೊಡ್ದು ವ್ಯವಸ್ಥೆ ಮಲ್ಪಡಾತಂಡು ಕ್ರೀಡಾ ಇಲಾಖೆ ಸರಿಯಾದ ಗುಮನ ಕೊಡ್ದು ನ್ಯಾಯ ಕೊರಪಾವಡುಂದು ಯತೀಶ್ ಬೈ ಕಂಪಾಡಿ ಒತ್ತಾಯ ಮಲ್ತೇರು. ಯೋಗೀಶ್ ಭಟ್, ಡಾಕ್ಟರ್ ಎಂ ಮೋಹನ ಆಳ್ವ, ಮಹೇಶ್ ಕುಮಾರ್, ಡಿ ಕಣ್ಣನ್ ಸುದ್ದಿ ಕೊಟ್ಟೊಡಿತ್ತೇರು. ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯಪಡಿಸಿದ ಬೆಲೆ ಕೊಡ್ತಾ ಇಲ್ಲ. ಈ ಯುವ ಸಬಲೀಕರಣ ಅಧಿಕಾರಿಯಲ್ಲಿ ಅಥವಾ ಸ್ಮಾರ್ಟ್ ಸಿಟಿಯಲ್ಲಿ
ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಾವು ಕೊಟ್ಟಿರೋ ಅಪೀಲಲ್ಲಿ ಇದನ್ನ ಮುಕ್ತವಾಗಿ ಫ್ರೀಯಾಗಿ ಕೊಡಬೇಕು ಅನ್ನೋ ನೋಟ್ ಹಾಕಿದ್ರು ಕೂಡ ಇದುವರೆಗೂ ಅದರ ಬಗ್ಗೆ ಒಂದು ಆಕ್ಷನ್ ತಗೊಳ್ತಾ ಇಲ್ಲ. ಅವ್ರದ್ದೊಂದು ಬೇರೆ ರೀತಿ ಡಾಕ್ಯುಮೆಂಟ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈ ಪ್ಲಾಟ್ಫಾರ್ಮ್ ಹಾಕುವಂಥದ್ದನ್ನು ನಾವು ಹಿಂದೆ RTI ಪ್ರಕಾರ ತಗೊಂಡಾಗ ಒಂದು ಆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗದೆ ಇರೋದನ್ನ ಇವರಿಗೆ ಪೂರಕವಾಗಿ ಡಿಸ್ಕಸ್ ಅದ್ರಲ್ಲಿ ಆ್ಯಡ್ ಮಾಡಿದ್ದಾರೆ. ಏನ್ ಆಗಬೇಕಿದ್ದು ಅದು ಯಾವುದೋ ಅದನ್ನ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಇವರೆಲ್ಲ ಮೀಟಿಂಗ್ ಅಟೆಂಡ್ ಆದವು, ನಾನು ಇರಲಿಲ್ಲ, ಬಟ್ ಇವರಿದ್ದಾರೆ. ಅದು ನೋಡಿದಾಗ ಶಾಕ್ ಆಯ್ತು. ಇದೆಲ್ಲ ಡಿಸ್ಕಸ್ ಆಗದೆ ಇಲ್ಲ, ಡಿಸಿಷನ್ಸ್ ಅಲ್ಲ. ಈಗ ಒಬ್ಬರು ನಾವು ಇಲ್ಲಿ ಒಂದು ಸಜೆಷನ್ ಕೊಟ್ಟಿದ್ ಕೂಡಲೇ ಅದು ಡಿಸಿಷನ್ ಆಗಲ್ಲ. ಇದು ಅದು ಡಿಸಿಷನ್ ತರ ಬಿಂಬಿಸ್ಬಿಟ್ಟು ಅದನ್ನ ಇವರು ಈ ಇಂಥ ಒಂದು ಅನ್ವಾಂಟೆಡ್ ಥಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ ಸಮಯದಲ್ಲಿ ಹೇಳ್ತಾ, ಹೌದು ಇದು ರಿಪೀಟೆಡ್ ಆಗಿ ಜಿಲ್ಲಾ ಉಸ್ತುವಾರಿ ಅವರು ಉಚಿತ ಕೊಡಬೇಕು ಕೊಟ್ಟರು ಕೂಡ ಇವರು ಅದ್ರ ಬಗ್ಗೆ ಏನೂ ಆಕ್ಷನ್ ತಗೊಳ್ಳದೆ. ಮೊನ್ನೆ ಚೀಫ್ ಮಿನಿಸ್ಟರ್ ಬಂದಾಗ ನನಗೆ ಫೋನ್ ಮಾಡಿ ಹೇಳ್ತಾರೆ, ಯತೀಶ್ ಅವರೇ ಮುಖ್ಯಮಂತ್ರಿ ಅಂದ್ರೆ ಏನು ಗಡಿಬಿಡಿ ಮಾಡಬೇಡಿ, ಇಲ್ಲಿ ಗುರುವಾದ ಬ್ಯಾಡ್ಮಿಂಟನ್ ಕೋರ್ಟ್ ಮತ್ತೆ ಕಬಡ್ಡಿ ಕೋರ್ಟ್ ಉದ್ಘಾಟನೆ ಆದಾಗ ಅವ್ರು ಬಂದಾಗ ಇಲ್ಲಿ ಗಡಿಬಿಡಿ ಮಾಡಬೇಡಿ. ಮೊದಲು ನಾವೆಲ್ಲ ಒಂದಷ್ಟು ಜನ ಸೇರಿಸಿ ಬಂದಿತ್ತು, ಮನೆಗೆ ಅವ್ರ ತಲೆಗೆ ಹೋಗಿರ್ಬೇಕು, ಇವರೆಲ್ಲ ಪೇರೆಂಟ್ಸ್ಗಳು ಸೇರ್ಕೊಂಡು ಏನಾದರೂ ಒಂದು ಮನವಿ ಕೊಟ್ರೆ ಅಂತ. ಬಟ್ ನಾನು ಹೇಳೋದು, ನಾವೆಲ್ಲ ಯಾವುದಕ್ಕೆ ಮನೆಗೆ ಕೊಡೋದು? ನಮ್ಮ ಜಿಲ್ಲೆಯ ಉದ್ಧಾರಕ್ಕೋಸ್ಕರ, ನಮ್ಮ ಅಥ್ಲೀಟ್ಗಳ ಒಂದು ಏಳಿಗೆಗೋಸ್ಕರ ಕೊಡೋದು. ಅದಕ್ಕೆ ವಿರುದ್ಧವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಆ ಜಾಗದಲ್ಲಿ ಯಾಕೆ ಇರಬೇಕು ಅನ್ನೋದೊಂದು ಪ್ರಶ್ನೆ. ದಕ್ಕುನ ಪಜ್ಜಿ ವಸ್ತಲಿಡ್ದು CNG ಉತ್ಪತ್ತಿ ಮಲ್ತದ ರಾಜ್ಯೋಡು ಮಾದರಿ ಆದಿತ್ತಿನ ಪುತ್ತೂರು ನಗರಸಭೆ ಇತ್ತೆ ಬೊಕ್ಕೊಂಜಿ ಹೊಸ ಯೋಜನೆಗೆ ಕೈ ಪಾಡ್ದಂಡು ನಿಚ್ಚ ಗಳಸದಕ್ಕುನ ಎಲೆಕ್ಟ್ರಾನಿಕ್ ಸಾಧನಲೇನ ಒಟ್ಟು ಮಲ್ತದ ಇನ್ನು ವೈಜ್ಞಾನಿಕವಾದ ಇಲೆವಾರಿ ಮಲ್ಪನ ಹೊಸ ಯೋಜನೆ ಆದುಂಡು. ನಿಚ್ಚ ಗಳಸದಕ್ಕುನ ಎಲೆಕ್ಟ್ರಾನಿಕ್ ಸಾಧನಲೇನು ಒಟ್ಟು ಮಲ್ತದ ಇನ್ನು ವೈಜ್ಞಾನಿಕವಾದ ಇಲೇವೆರು ಮಲ್ಪರೆ ಪುತ್ತೂರು ನಗರಸಭೆ ದುಂಬು ಬೈದಣಂದು ಪೌರ ಕಮಿಷನರ್ ಮಧು ಎಸ್ ಮನೋಹರ ಮಾಹಿತಿ ಕೊಡ್ತಾರೆ. ಪುತ್ತೂರು ನಗರಸಭೆ ಒಟ್ಟು ಮಲ್ಪನ ಕಜವುಲೇಡ್ದು ಬರೊಂದುಪ್ಪನ ದಕ್ಕದಿನ ಎಲೆಕ್ಟ್ರಾನಿಕ್ ಸೊತ್ತುಲೇನು ಇಂಗಡ ಮಲ್ತದ ಇಲೆವಾರಿ ಮಲ್ತೊಂದುಂಡು. ಇಂದಕ್ಕಾದ ನಗರಸಭೆ ಆಫೀಸ್ ಕೈತಲು ಘಟಕ ಕಟ್ಟದ ಐಟು ಒಟ್ಟು ಮಲ್ತೊಂದುಂಡು. ನಗರಸಭೆಟು ಒಟ್ಟಾಯಿನ ಈ ತ್ಯಾಜ್ಯನು ಕುಡ್ಲದ ಬೈ ಕಂಪಾಡಿಡುಪ್ಪನ ಮೂಕಾಂಬಿಕ ಮೆಟಲ್ ರಿಫೈನರ್ ಪನ್ಪುನ ಸಂಸ್ಥೆದ ಒಟ್ಟುಗೂಡಂಬಡಿಕೆ ಮಲ್ತದಿತ್ತದ ನಗರಸಭೆದ ಒಟ್ಟಾಯಿನ ಈ ತ್ಯಾಜ್ಯನು ಇಲೆವಾರಿ ಕುಡ್ಲದ ಖಾಸಗಿ ಸಂಸ್ಥೆಗೆ ಕೊರ್ಕೊಂಡು ಸುರುಕ್ಕು ನಗರಸಭೆತ ಪ್ರತಿಯೊಂದು ಇಲ್ಲಾರ್ದು ಈ ತ್ಯಾಜ್ಯ ಒಟ್ಟು ಮಲ್ಪನೆಗೆ ಚಾಲನೆ ಕೊರ್ಕೊಂಡು ಗ್ರಾಮೀಣ ಪ್ರದೇಶಡುಪ್ಪನ ಈ ತ್ಯಾಜ್ಯನು ಒಟ್ಟು ಮಲ್ಪನ ಉದ್ದೇಶಡು ಬರ್ಪುನ ದಿನಕ್ಲೆಡು ಬರವು ಸಂಸ್ಥೆలను ಒಟ್ಟುಗ ಸಭೆ ನಡಪಾದಾಕ್ಲೆಡ್ದು ಈ ತ್ಯಾಜ್ಯ ಒಟ್ಟು ಮಲ್ಪನ ಕೇಂದ್ರ ಸುರು ಮಲ್ತದ ಅವಲವಲು ತ್ಯಾಜ್ಯ ಒಟ್ಟು ಮಲ್ಪನೆಗೆ ಚಾಲನೆ ಕೊರ್ಕೊಂಡು ಬರವು ಸಂಸ್ಥೆಲೆಡು ಒಟ್ಟಾಪ್ನ ಈ ತ್ಯಾಜ್ಯನು ನಗರಸಭೆಡ್ದು ತಿಂಗುಲುಗೊರ ಒಟ್ಟು ಮಲ್ತದ ಕುಡ್ಲಗ್ ಕಡಪಡುವ ಅಂದ ಪುತ್ತೂರು ನಗರಸಭೆತ ಪೌರ ಕಮಿಷನರ್ ಮಧು ಎಸ್ ಮನೋಹರ್ ಪಂಡ್ಯರ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪುತ್ತೂರು ನಗರಸಭೆ ವತಿಯಿಂದ ಇವತ್ತು 2-3 ಕಾರ್ಯಕ್ರಮಗಳನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಮೊದಲನೇದಾಗಿ ಈಗಾಗಲೇ ಗಾರ್ಬೇಜ್ ವಲ್ನರಬಲ್ ಪಾಯಿಂಟ್ ಅಂದರೆ ಮೊಟ್ಟೆತನಕ ಪ್ರದೇಶದಲ್ಲಿ ಹಿಂದೆ ನಗರಸಭೆ ಮತ್ತು ಈ ಗ್ರಾಮ ಪಂಚಾಯಿತಿಗಳ ನಡುವಿನ ರಸ್ತೆಯಲ್ಲಿ ಬರುವಂತಹ ಇದಕ್ಕೆ ತುಂಬ ಕಸವನ್ನು ಬಿಸಾಡ್ತಾ ಇದ್ರು. ಅದನ್ನು ಈಗ ಗುರುತು ಮಾಡಿ ನಾವು ಅದನ್ನು ಕ್ಲೀನಪ್ ಮಾಡಿ ಅಲ್ಲಿ ಒಂದು ಗಾರ್ಡನನ್ನು ನಿರ್ಮಾಣ ಮಾಡುವಂಥದ್ದು, ಅಂದರೆ ಗಾರ್ಬೇಜ್ ಟು ಗಾರ್ಡನ್ ಅನ್ನೋ ರೀತಿಯಲ್ಲಿ ಒಂದು ಗಾರ್ಬೇಜ್ ವಲ್ನರಬಲ್ ಪಾಯಿಂಟನ್ನು ಈಗ ಗಾರ್ಡನ್ ಆಗಿ ಕನ್ವರ್ಟ್ ಮಾಡಿ ಇವತ್ತು ಬೆಳಗ್ಗೆ ಅದನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ. ಹಾಗೆ ಇವತ್ತು ನಗರಸಭೆಯಲ್ಲಿ ನಾವು 2 ವಿಧದಲ್ಲಿ, ಒಂದು ಈ ಪ್ಲಾಸ್ಟಿಕ್ ಅಂದರೆ ಈ ವಿಶ್ವ ಪರಿಸರದ ದಿನಾಚರಣೆಯ ಥೀಮ್ ಇರುವಂಥದ್ದು ಎಂಡ್ ಟು ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತೇಳಿ, ಅಂದರೆ ಈ ಪ್ಲಾಸ್ಟಿಕ್ಕಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳನ್ನು ತಡೆಗಟ್ಟುವಂತಹ ಒಂದು ಕೊನೆಗೊಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ಸೊಲ್ಮೆಲು.